ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಗೌರವ ಉಪಸ್ಥಿತಿಯನ್ನು ಕಳುಹಿಸಿರುವವರು ಶ್ರೀ ಎ.ಕೆ.ಎಂ. ಅಶ್ವಥ್, ಗೌರವಾನ್ವಿತ ಶಾಸಕರು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಶ್ರೀ ಟಿ ಗಣಪತಿ ಪೈ ಮಂಗಳೂರು ಅಧ್ಯಕ್ಷರು ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ. ವೇದಮೂರ್ತಿ ಶ್ರೀ ಎಂ ವಾಮನ ಶರ್ಮಾ, ಪ್ರಧಾನ ಅರ್ಚಕರು ಶ್ರೀಮತ್ ಅನಂತೇಶ್ವರ ದೇವಸ್ಥಾನ. ಶ್ರೀ ಎಂ ಜೆ ಕಿನಿ ಮಂಜೇಶ್ವರ ಅಧ್ಯಕ್ಷರು ಶ್ರೀ ಕಾಶಿಮಠ ಮಂಜೇಶ್ವರ ಶಾಖೆ. ಶ್ರೀ ಸಿ ಎ ನಂದಗೋಪಾಲ್ ಶೆಣೈ ಮಂಗಳೂರು ಅಧ್ಯಕ್ಷರು ಶ್ರೀಮದ್ ಕೇಶವೇಂದ್ರ ತೀರ್ಥ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ. ಡಾಕ್ಟರ್ ಕೆ ಅನಂತ ಕಾಮತ್ ಕಾಸರಗೋಡು. ಶ್ರೀ ಕೆ ದಿನೇಶ್ ಜಿ ಕಾಮತ್ ಕೋಟೇಶ್ವರ. ಶ್ರೀ ಎಚ್ ಸುರೇಶ್ ಶೆಣೈ ಮಂಗಳೂರು. ಶ್ರೀ ಕೆ ಗುರುದತ್ ಕಾಮತ್ ಮಂಗಳೂರು. ಶ್ರೀಮತಿ ರೇಣು ನಾಯಕ್, ಜನರಲ್ ಮ್ಯಾನೇಜರ್ ಅಂಡ್ ಝೋನಲ್ ಹೆಡ್ ಮ್ಯಾಂಗ್ಳೂರ್ ಡಿವಿಷನ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಶ್ರೀ ದಿನೇಶ್ ವಿ, ಜಿಲ್ಲಾ ವಿದ್ಯಾಧಿಕಾರಿ ಕಾಸರಗೋಡು. ಶ್ರೀ ರಾಜಗೋಪಾಲ, ಸಹಾಯಕ ಶಿಕ್ಷಣಾಧಿಕಾರಿ ಮಂಜೇಶ್ವರ. ಶ್ರೀಮತಿ ಜಿ ಲವೀನಾ ಮೊಂತೇರು, ಅಧ್ಯಕ್ಷರು ಮಂಜೇಶ್ವರ ಗ್ರಾಮ ಪಂಚಾಯತ್. ಶ್ರೀಮತಿ ಸುಪ್ರಿಯಾ ಶೆಣೈ, ಅಧ್ಯಕ್ಷರು ಆರೋಗ್ಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಮಂಜೇಶ್ವರ ಗ್ರಾಮ ಪಂಚಾಯತ್. ಶ್ರೀ ಕೆ ಆರ್ ಜಯಾನಂದ, ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ. ಶ್ರೀ ಎಂ ಸತೀಶ್ ಭಟ್, ವಕೀಲರು ಮಂಗಳೂರು. ಶ್ರೀ ಎಂ ಎನ್ ನಾಯಕ್ ಮಂಜೇಶ್ವರ, ಹಿರಿಯ ಹಳೆ ವಿದ್ಯಾರ್ಥಿ. ಶ್ರೀಮತಿ ನಾಯಕ್, ಹಿರಿಯ ಹಳೆ ವಿದ್ಯಾರ್ಥಿನಿ ಮಂಗಳೂರು. ಶ್ರೀಮತಿ ಟಿ ಸುಮತಿ ಬಾಯಿ, ಟೀಚರ್ಸ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ಎಸ್ಎಟಿ ಕಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ಸುಗುಣಾ ನಾಯಕ್, ಹಿರಿಯ ಹಳೆ ವಿದ್ಯಾರ್ಥಿನಿ ಮಂಗಳೂರು. ಶ್ರೀ ಬಿ ಆರ್ ಭಟ್ ಮಂಗಳೂರು, ರಿಟೈರ್ಡ್ ಜಿಎಂ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಶ್ರೀ ದಿನೇಶ್ ಶೆಣೈ ಎಂ, ಪ್ರಧಾನ ಕಾರ್ಯದರ್ಶಿ ಎಸ್ಎಟಿ ಶಾಲಾ ಶತಮಾನೋತ್ಸವ ಸಮಿತಿ. ಶ್ರೀ ಡಾಕ್ಟರ್ ಉಮೇಶ್ ಭಟ್ ಎಂ, ಮಂಜೇಶ್ವರ. ಶ್ರೀನಿವಾಸ್ ಪೈ, ಖ್ಯಾತ ಇಂಜಿನಿಯರ್ ಮಂಗಳೂರು. ಶ್ರೀಮತಿ ಸುಮನಾ ಐಲ್, ಪ್ರಾಂಶುಪಾಲ ಎಸ್ಎಟಿ ಹೈಯರ್ ಸೆಕೆಂಡರಿ ಶಾಲೆ. ಶ್ರೀಮತಿ ಸುರೇಖಾ ಮಲ್ಯ ಎಂ, ಮುಖ್ಯೋಪಾಧ್ಯಾಯಿನಿ ಎಸ್ಎಟಿ ಪ್ರೌಢಶಾಲೆ. ಶ್ರೀ ತೇಜೇಶ್ ಕಿರಣ್, ಮುಖ್ಯೋಪಾಧ್ಯಾಯರು ಎಸ್ಎಟಿ ಕಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ಸುಧತಿ ಟೀಚರ್, ಮೇಲ್ವಿಚಾರಕರು ಎಸ್ಎಟಿ ಪ್ರಿ ಪ್ರೈಮರಿ ಶಾಲೆ. ಶ್ರೀ ಅಬ್ದುಲ್ ಬಶೀರ್ ಬಿ, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಎಸ್ಎಟಿ ಹೈಯರ್ ಸೆಕೆಂಡರಿ ಶಾಲೆ. ಶ್ರೀ ಅಹಮ್ಮದ್ ಸಿಹಾದ್, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಎಸ್ಎಟಿ ಕಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ವಿನಯ ಪೈ, ಅಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಎಸ್ಎಟಿ ಪ್ರಿ ಪ್ರೈಮರಿ ಶಾಲೆ. ಶ್ರೀ ಎಂ ಪ್ರಶಾಂತ್ ಹೆಗಡೆ, ಪ್ರಬಂಧಕರು ಎಸ್ಎಟಿ ಶಿಕ್ಷಣ ಸಂಸ್ಥೆಗಳು. ಎಲ್ಲ ಅತಿಥಿ ಅಭ್ಯಾಗತರನ್ನು ಸಭಾ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ಸಮಾರಂಭದ ಅಧ್ಯಕ್ಷರು, ಅದೇ ರೀತಿ ಶಾಲಾ ಪ್ರಬಂಧಕರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೆ ನಿತ್ಯಂ ಆಯುಷ್ಕಾಮಾರ್ಥಂ ಸಿದ್ಧೈ. ವಿಘ್ನ ನಿವಾರಕನನ್ನು ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತಾ ಶ್ರೀಮದ್ ಅನಂತೇಶ್ವರ ದೇವರ ಪಾದಾರವಿಂದಗಳಿಗೆ ಶಿರಸಾ ವಂದಿಸುತ್ತಾ ಶಾರದಾ ಮಾತೆಯ ಅನುಗ್ರಹ ನಮ್ಮ ಮೇಲೆ ಎಂದಿಗೂ ಇರಲಿ ಎಂದು ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಶುಭ ದಿನವನ್ನು ಹಾರೈಸುತ್ತಿದ್ದೇನೆ. ಸ್ವಾತಂತ್ರ್ಯ ಪೂರ್ವದ ಬೆಳಗಿತಂದು ವಿದ್ಯಾ ದೇಗುಲವೆಂಬೊಂದು ಹಣತೆ ಮತ್ಸರವಿಲ್ಲದ ಅಕ್ಷರವ ಆರ್ಜಿಸಿಕೊಂಡ ವಿದ್ಯಾರ್ಥಿಗಳು ಕಂಡುಕೊಂಡರು ಸ್ವಂತಿಕೆಯ ದೃಢತೆ. ಅನಂತವಾಗಿ ಪಸರಿಸಿತು ಎಲ್ಲೆಡೆ ದೇವರ ಶಾಲೆಯ ಘನತೆ. ಇತಿಹಾಸದ ಪುಟದೊಳಗೆ ಅಚ್ಚಳಿಯದೆ ಉಳಿಯಲಿ 100 ವರುಷಗಳ ಸಂಭ್ರಮ. ಸರಣಿ ಯೋಜನೆಯ ಅನುರಣೀಯ ಮೆರುಗು ನೀಡಿತು ಅಂತರ್ಶಾಲಾ ಕಾಲೇಜು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮ. ಕೂಡಿ ಬಾಳುತ್ತಾ ಕೂಡಿ ಬೆಳೆಯೋಣ ಇರಿಸಿ ವನ ಮಹೋತ್ಸವದ ಧ್ಯೇಯ. ಸ್ಕೌಟ್ ಗೈಡ್ ದಳದ ರಾಜ್ಯ ರಾಷ್ಟ್ರದಿ ಮಿನುಗು ಪ್ರತಿಭೆಗೆ ಶತಮಾನೋತ್ಸವದ ಪುರಸ್ಕಾರ. ಹೊಸ ಬಾಳಿನ ಕಡೆ ಶತಮಾನೋತ್ಸವದ ಅಂಬೆಗಾಲಿನ ನಡೆ. ಇಂದೀಗ ಕೊಠಡಿ ಸಮುಚ್ಚಯದ ಶಿಲಾನ್ಯಾಸಕ್ಕೆ ಮುಂದಡೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ. ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಇದೀಗ ಪ್ರಾರ್ಥನೆ ವೇದಮೂರ್ತಿ ಶ್ರೀ ಎಂ ಪುರುಷೋತ್ತಮ ಆಚಾರ್ಯ ಇವರಿಂದ. ಹರಿ ಓಂ. ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋಃ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ರಥಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ತನ್ಮಾನ್ಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಭದ್ರಂ ಕರ್ಣೇಭಿಶೃಣುಯಾಮ ದೇವ ಭದ್ರಂ ಪಶ್ಯೇ ಮಾಕ್ಷವೀರ್ಯಜತ್ರಾಃ. ಸ್ಥಿರೇ ಈ ಸತ್ಕಾರ ನಮ್ಮ ಸದ್ಗುಣವಂತೆ. ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ CA ಸುನಿಲ್ ಭಟ್ ಇವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಅನಂತೇಶ್ವರನ್ನು ಪ್ರಾರ್ಥಿಸಿ ನಮ್ಮ ಗುರು ಪರಂಪರೆಯವರನ್ನು ವಂದಿಸಿ ಇಲ್ಲಿ ಸೇರಿದ ಎಲ್ಲ ನನ್ನ ಅಧ್ಯಾಪಕ ಗುರುಗಳು ಹಿರಿಯರು ಇವರಿಗೆ ನಮಸ್ಕರಿಸ್ತೇನೆ. ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿ ಬಂದ ಎಲ್ಲ ಹಳೆ ವಿದ್ಯಾರ್ಥಿಗಳು, ಮಕ್ಕಳ ಪೋಷಕರು, ವಿದ್ಯಾಭಿಮಾನಿಗಳು ಇವರೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಇವತ್ತು ನಮ್ಮ ಶಾಲೆಗೆ ಒಂದು ದಿಕ್ಸೂಚಿ ಸಮಾರಂಭ ಅಂತೇಳಿ ಇದನ್ನು ಹೇಳ್ಬೋದು. ಅದು ಏನಂದರೆ, ನಿನ್ನೆ ನಮ್ಮ ಆಲಪ್ಪುಳದಲ್ಲಿ ಜರುಗಿದ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ನಲ್ಲಿ ಸ್ಟೇಟ್ ಲೆವೆಲ್ ಬೇಸಿಕ್ ಸೈನ್ಸ್ ಫೇರ್ ವರ್ಕಿಂಗ್ ಮಾಡೆಲಲ್ಲಿ ನಮ್ಮ ಶಾಲೆಯ ಗಗನ್ರಾಜ್ ಮತ್ತು ನಿಶಾಂತ್ ಇವರಿಗೆ 2ನೇ ಬಹುಮಾನ ಬಂದಿದೆ. ಅದೇ ರೀತಿ ಮ್ಯಾಥ್ಸ್ ಪಜಲ್ ಮತ್ತು ಸೋಷಲ್ ಕ್ವಿಜ್ ಇದರಲ್ಲಿ ಪೂಜಾಲಕ್ಷ್ಮಿ ಇವರಿಗೂ A ಗ್ರೇಡ್ ಬಂದಿದೆ. ಇದು ಒಂದು ರೀತಿಯ ನಮ್ಮ ಸಮಾರಂಭಕ್ಕೆ ದಿಕ್ಸೂಚಿ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ, ಇನ್ನು ಮುಂದಕ್ಕೆ ನಾವು ಯಾವ ರೀತಿಯಲ್ಲಿ ಈ ಶಾಲೆಯನ್ನು ನಡೆಸಬೇಕು, ನಮ್ಮ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂಥೇಳಿ ಇದನ್ನು ತೋರಿಸಿಕೊಡ್ತದೆ. ಯಾಕೆಂದರೆ ಈಗಿನ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಇದೊಂದು ಸ್ಕಿಲ್ ಬೇಸ್ಡ್, ಮುಂಚಿನ ಹಾಗೆ ಖಾಲಿ ಅಕ್ಷರ ಜ್ಞಾನ ಅಲ್ಲ, ಈಗ ಸ್ಕಿಲ್ ಬೇಸ್ಡ್ ಮತ್ತು ಅವರ ಆ್ಯಟಿಟ್ಯೂಡ್ ಬೇಸ್ಡ್ ಟೀಚಿಂಗ್ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಅವರು ಮುಂದುವರಿಬೇಕು.
ಇದು ಈ ಶಾಲೆಯ ಲೆವೆಲಲ್ಲೇ ಆಗಬೇಕು, ಅವ್ರ ಮುಂದಿನ ಯಾವ ಶಿಕ್ಷಣಕ್ಕೆ ಹೋಗಬೇಕು ಅಂಥೇಳಿ. ಅದಕ್ಕೆ ಪೂರಕವಾಗಿ ನಾವು ಇನ್ನು ಮುಂದಿನ ನಮ್ಮ ನಡೆಯನ್ನು ನಡೆಸಬೇಕು ಎಂಬುದಕ್ಕೆ ಇದೊಂದು ದಿಕ್ಸೂಚಿ. ಇದಕ್ಕಾಗಿಯೇ ನಾವು ಈ ಶತಮಾನೋತ್ಸವ ಸಮಾರಂಭದ ನೆನಪಿಗಾಗಿ ಇವತ್ತು ಹೊಸ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಆಧುನಿಕ ತಂತ್ರಜ್ಞಾನ, ಹೊಸ ಟೆಕ್ನಾಲಜಿ, ಇಂಟರ್ನೆಟ್ ಇದರ ಮುಖಾಂತರ ಎಲ್ಲ ಕಲಿಯುವ ವ್ಯವಸ್ಥೆಯನ್ನು ಈ ಶಾಲೆಯಲ್ಲಿ ಮಾಡಬೇಕು ಅಂಥೇಳಿ ನಮ್ಮದೊಂದು ಆಶಯ ಈಗಾಗಲೇ ಇದೆ. ಆದರೂ ಇದನ್ನು ಮಾಡಬೇಕು, ಇನ್ನು ಮುಂದಕ್ಕೆ ಇನ್ನೂ ಎತ್ತರ ರೀತಿಯಲ್ಲಿ ಇದನ್ನು ನಡೆಸಬೇಕು ಅಂಥೇಳಿ ಈ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಇದು ಈ ಪ್ರಾರಂಭ ಮಾಡುವಾಗ 1922 ಆ ಸಮಯದಲ್ಲಿ ವಿದ್ಯಾಭ್ಯಾಸ ಹೇಳಿದರೆ ಒಂದು ಅಕ್ಷರ ಜ್ಞಾನ ಅವರಿಗೆ ಜನರಿಗೆ ಬೇಕಾಗಿತ್ತು. ಮಂಜೇಶ್ವರದಲ್ಲಿ ಅಷ್ಟು ಶಾಲೆಗಳಿರಲಿಲ್ಲ, ಕೇವಲ 1-2 ಎಲಿಮೆಂಟ್ರಿ ಶಾಲೆಗಳು ಮಾತ್ರ ಇತ್ತು. ಆ ಪರಿಸ್ಥಿತಿಯನ್ನು ಮನಗಂಡು ಆ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತದವರು, ಅಂದರೆ ಆವಾಗ MB ಪದ್ಮನಾಭ ಭಟ್ರು ಇದ್ದರು, ಅವರು ರಾಷ್ಟ್ರಕವಿ ಗೋವಿಂದ ಪೈ ಅವರ ಮಿತ್ರರು, ಅವರ ಒಟ್ಟಿಗೆ ಸೇರಿ ದೇವಸ್ಥಾನದ ಆಡಳಿತದವರೇ ಒಂದು ಶಾಲೆಯನ್ನು ನಡೆಸಬೇಕು ಎಂಬ ಒಂದು ತೀರ್ಮಾನವನ್ನು ಅವರು ಆ ಆಡಳಿತ ಸ್ಕೀಮಲ್ಲಿ ಜಾರಿ ಮಾಡಿದರು. ಅದು 1922ರಲ್ಲಿ. ಆವಾಗ ಪ್ರಾರಂಭ ಆಗಲಿಲ್ಲ ಶಾಲೆ. 25ರಲ್ಲಿ ಈ ಶಾಲೆ ಪ್ರಾರಂಭ ಆಯಿತು. ಆವಾಗ ಈ ಶಾಲೆಯ ಅಂದರೆ ದೇವಸ್ಥಾನದ ಮತ್ತು ಈ ಶಾಲೆಯ ಟ್ರಸ್ಟಿಗಳಾಗಿದ್ದವರು ಕುಂಬ್ಳೆ ನರಸಿಂಗ ನಾಯ್ಕರು, ಮಂಜೇಶ್ವರ ರಾಮ್ ನಾಯ್ಕರವರು, ಉಳ್ಳಾಲ್ ಅನಂತಕಿಣಿ, ಮಂಗಳೂರು ನರಸಿಂಹ ಭಂಡಾರಿ, ಮಣೇಲ್ ಅಣ್ಣಪ್ಪ ನಾಯ್ಕ್, ಬಂಗ್ರಮಂಜೇಶ್ವರ ಪಾಂಡುರಂಗ ಕಾಮತ್ ಮತ್ತು ಮಂಜೇಶ್ವರ ಅನಂತ ಪೈ ಅವರು. ಹಾಗೆ ಆವಾಗ ಹೆಡ್ ಮಾಸ್ಟರ್ ಆಗಿದ್ದವರು ಗುರುಪುರ ನರಸಿಂಹ ಪ್ರಭು ಕೊಗ್ಗು ಮಾಸ್ಟರ್ ಅಂತ ಹೇಳ್ತಾರೆ, ಅವರು ಇದ್ದರು. ಅವರನ್ನು ನೆನಪಿಸುವುದು ನಮ್ಮದು ಈ ಸಂದರ್ಭದಲ್ಲಿ ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಸಂಜೀವ್ ವಾಮನ್ಕಿಣಿ ಅವರು ಆವಾಗ ಶಾಲಾ ಮ್ಯಾನೇಜರ್ ಮತ್ತು ಕರೆಸ್ಪಾಂಡೆಂಟ್ ಆಗಿ ಇದ್ದರು. ಈ ಶಾಲೆ ಆಗುವಾಗಲೇ ಇಷ್ಟು ದೊಡ್ಡ ಕಟ್ಟಡ, ಇಷ್ಟು ಕೇವಲ ಹಣದ್ದು ಮಾತ್ರ ಅಲ್ಲ, ತುಂಬ ಶ್ರಮದಾನ ಕೂಡ ಇದರಲ್ಲಿ ತುಂಬ ಊರವರದ್ದು, ಮಾಸ್ಟ್ರುಗಳದ್ದು, ವಿದ್ಯಾರ್ಥಿಗಳದ್ದು ಎಲ್ಲ ಈ ಶ್ರಮದಾನ ಕೂಡ ಈ ಶಾಲೆಯಲ್ಲಿ ಇದೆ. ಯಾಕೆಂದರೆ ನಾನೊಂದು ಆರ್ಟಿಕಲ್ ಓದಿದ್ದೆ, ಶ್ರೀಯುತ ವಿಠಪ್ಪ ಮಾಸ್ಟ್ರು ಬರೆದದ್ದು. ಅದರಲ್ಲಿ ಅವರು ಒಂದು ಉಲ್ಲೇಖ ಮಾಡ್ತಾರೆ, ಪುರುಷೋತ್ತಮ ಕಿಣಿ ಅವರು ಈ ಶಾಲೆ ಹೆಡ್ ಮಾಸ್ಟರ್ ಆಗಿದ್ದರು. ನಮ್ಮ ಶಾಲಾ ಗ್ರೌಂಡ್ ಮಾಡುವಾಗ ಪುರುಷೋತ್ತಮ ಕಿಣಿಯರು ಕೂಡ ಬಾಕಿ ಅಧ್ಯಾಪಕ ವಿದ್ಯಾರ್ಥಿಗಳೊಂದಿಗೆ ಸೇರಿ ಕಾಕಿ ಚಡ್ಡಿ ಮತ್ತು ಮುಂತಾಳೆ ಇಟ್ಟು ಮಣ್ಣನ್ನು ಹೊತ್ತು ಈ ಗ್ರೌಂಡ್ ಮಾಡಿದ್ದಾರೆ. ಅಂದರೆ ಅಷ್ಟು ಅವರಿಗೆ ಆ ಶ್ರದ್ಧೆ ಇತ್ತು, ನಮ್ಮ ಶಾಲೆ ನಮ್ಮ ಈ ಮುಂದೆ ಬರಬೇಕು ಅಂತೇಳಿ. ಹಣಕ್ಕಾಗಿ ಅಲ್ಲ, ಇದಕ್ಕಾಗಿ ಯಾವುದೇ ಸ್ಥಾನಮಾನಕ್ಕಾಗಿ ಅಲ್ಲ, ನಮ್ಮ ಶಾಲೆಗಾಗಿ ಮಾತ್ರ ಇದನ್ನು ಎಲ್ಲ ಮಕ್ಕಳು ಎಲ್ಲ ಅಧ್ಯಾಪಕರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ನೆನೆಸಬೇಕಾದಂಥ ಇನ್ನೊಬ್ಬರು ಹೆಡ್ ಮಾಸ್ಟರ್ ಹೇಳಿದರೆ ವಾಸುದೇವ ಪ್ರಭುಗಳು. ಅವರು ಆ ಸಂದರ್ಭದಲ್ಲಿ ತುಂಬ ಮೋಸ್ಟ್ಲಿ 1-2 ವರ್ಷ ಇರ್ಬೋದು, ಸಂಬಳ ಇಲ್ಲದೆ ಅವರು ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವಿಠಲ್ ಭಟ್ ಅಂತ ಹೆಡ್ ಮಾಸ್ಟರ್ ಇದ್ದರು, ಅವರಿದ್ದಾರೆ. ಹೌದು, ಅವರು ಅಧ್ಯಕ್ಷರು ಕೇಶವೇಂದ್ರ ತೀರ್ಥಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಹಾಗೂ ವರ್ಲ್ಡ್ ಕೊಂಕಣಿ ಸೆಂಟರ್ ಇದರ ಅಧ್ಯಕ್ಷರು ಹೌದು. ನಾನು ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮತ್ತೋರ್ವ ಅತಿಥಿ ಅಡ್ವೊಕೇಟ್ ಶ್ರೀ ಸತೀಶ್ ಭಟ್ ಇವರು ಇದ್ದಾರೆ. ಇವರು ಬೆಸೆಂಟ್ ವಿಮೆನ್ಸ್ ಕಾಲೇಜಿನ ಒಬ್ಬರು ಟ್ರಸ್ಟಿ ಹಾಗೂ ಮಂಗಳೂರಿನ ಒಬ್ಬ ಖ್ಯಾತ ವಕೀಲರು. ಇವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸುಮತಿ ಬಾಯಿ ಟೀಚರ್, ನಾನು ಹೆಚ್ಚಾಗಿ ಇವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಯಾಕೆಂದರೆ ನಮಗೆ ಎಲ್ಲರಿಗೂ ಟೀಚರ್ ಆಗಿದ್ದವರೇ ಇವರು. ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿ. ಅದೇ ರೀತಿ ಸ್ಕೌಟ್ ಆ್ಯಂಡ್ ಗೈಡಲ್ಲಿ ಕೂಡ ಅವರು ಇದ್ದರು. ಅವರಿಗೆ ನಾನು
ಹೃದಯಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಮಾಜಿ ಟ್ರಸ್ಟಿಗಳು, ನಮ್ಮ ದೇವಸ್ಥಾನದ ಮಾಜಿ ಅಧ್ಯಕ್ಷರು ಆಗಿರುವ ನಮ್ಮ +2 ಆಗಲಿಕ್ಕೆ ಕಾರಣಕರ್ತರಾಗಿರುವ ಡಾಕ್ಟರ್ ಕೆ ಅನಂತ್ ಕಾಮತ್ ಕಾಸರಗೋಡು ಇವರ ಉಪಸ್ಥಿತಿಯನ್ನು ಕೂಡ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶ್ರೀ BR ಭಟ್ ಇವರು ಕಾರ್ಪೊರೇಷನ್ ಬ್ಯಾಂಕಿನ ನಿವೃತ್ತ DGM ಆಗಿದ್ದಾರೆ. ವಿಶ್ವ ಕೊಂಕಣಿ ಕೇಂದ್ರದ ಟ್ರಸ್ಟಿಯೂ ಆಗಿದ್ದಾರೆ. ಇವರು ನಮ್ಮ ದೇವಸ್ಥಾನಕ್ಕೆ ತುಂಬ ಆಡಳಿತ ಮಂಡಳಿಗೆ ತುಂಬ ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಹಿರಿಯ ಹಳೆ ವಿದ್ಯಾರ್ಥಿಯಾದ ಶ್ರೀ MN ನಾಯಕರು ಬಂದಿದ್ದಾರೆ. ಅವರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಶಾಲೆಯ ಒಂದು ಆಧಾರ ಸ್ತಂಭ ಹೇಳಿದರೆ ರಕ್ಷಕ ಶಿಕ್ಷಕ ಸಂಘ, ಅದರ ಅಧ್ಯಕ್ಷರಾದ ಅಬ್ದುಲ್ ಬಶೀರ್ ಅವರು ಹಾಗೂ ಅಹಮದ್ ಸಿಹಾದ್ ಇವರಿಗೆ ನಾನು ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ದೇವಸ್ಥಾನದ ಇತರ ಟ್ರಸ್ಟಿಗಳು ಹಾಗೂ ಈ ಶಾಲೆಯ ಟ್ರಸ್ಟಿಗಳಾದ ಶ್ರೀ ಪ್ರಶಾಂತ್ ಪೈಮಾಮ್ ಇವರಿಗೂ ನಾನು ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಾಗೆ ದಿನೇಶ್ ಶೆಣೆಯವರು ನಮ್ಮ ಮಾಜಿ ಮ್ಯಾನೇಜರು, ಉಪಾಧ್ಯಕ್ಷರು ಆಗಿದ್ದರು ಮತ್ತು ನಮ್ಮ +2 ಆಗಲಿಕ್ಕೆ ತುಂಬ ಸಹಕರಿಸಿದಂಥ ಒಬ್ಬ ಮ್ಯಾನೇಜರು. ಅವರಿಗೂ ನಾನು ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಿವೃತ್ತ ಪ್ರಾಧ್ಯಾಪಕಿ ಸುಧಟಿ ಟೀಚರ್ ಅವರಿಗೂ ನಾನು ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ದೇವಸ್ಥಾನದ ಮ್ಯಾನೇಜರು ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀ ರಾಹುಲ್ ಕಾಮತ್ ಇವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ದೇವಸ್ಥಾನದ ಇನ್ನೊಬ್ಬರು ಟ್ರಸ್ಟಿ ರಾಜೇಶ್ ಪೈ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೂ ನಾನು ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮವರೇ ಆದ ಪ್ರಶಾಂತ್ ಹೆಗಡೆಯವರು ಈಗಿನ ಶಾಲಾ ಮ್ಯಾನೇಜರು, ಅವರಿಗೆ ನಾನು ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ SCT ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಾಗಿರುವ ಶ್ರೀಮತಿ ಸುಮನಾ ಐಲ್ ಇವರಿಗೂ ಹಾರ್ದಿಕ ಸ್ವಾಗತ.
SAT ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಮಲ್ಯ ಇವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. SAT ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ತೇಜಸ್ ಕಿರಣ್ ಇವರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೆಲವು ಅತಿಥಿ ಅಭ್ಯಾಗತರಿಗೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಮತ್ತು ಇಬ್ಬರು ಮತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ. ಅವರಿಗೂ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಸೊ ಎಂದಿನಂತೆ ನಿತಿನ್ ಚಂದ್ರ ಪೈ ಅವರು ಕಾಣುವುದಿಲ್ಲ, ಅವರು ಯಾವಾಗಲೂ ಕಾರ್ಯದಲ್ಲೇ ನಿರತರಾಗಿರ್ತಾರೆ. ಅವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಸೇರಿದ ಎಲ್ಲ ಅತಿಥಿಗಳಿಗೆ, ನಮ್ಮ ರಿಟೈರ್ಡ್ ಟೀಚರ್ಸ್ಗಳಿಗೆ ನಾನು ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಧರ್ ಭಟ್ರಿದ್ದಾರೆ, ಉದಯ್ ಶಂಕರ್ ಭಟ್ರಿದ್ದಾರೆ, ಅವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಇನ್ನು ಮುಂದಕ್ಕೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಆದ್ದರಿಂದ ನಾವು ಹೆಚ್ಚು ಸಮಯಾವಕಾಶ ಇಲ್ಲ, ನಮಗೆ 11:30 ಒಳಗೆ ನಾವಿದನ್ನು ಮುಗಿಸಬೇಕು. ಈಗ ಶ್ರೀಯುತ ಗಣಪತಿ ಪೈ ಅವರು 2 ಮಾತುಗಳನ್ನು ಆಡಬೇಕು. ಯಾಕೆಂದರೆ ಅವರಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಲಿಕ್ಕೆ ಇದೆ. ಶ್ರೀಯುತ ಈಗ ದೀಪ ಪ್ರಜ್ವಲನೆ ಶ್ರೀ ಟಿ ಗಣಪತಿ ಪೈ ಅವರಿಂದ. ವೇದಮೂರ್ತಿ ವಾಮನ್ ಶರ್ಮರಿಗೆ ಕಾರಣಾಂತರಗಳಿಂದ ಬಂದರು. ಸೊ ಅವರು ಹೆಸರು ಹೇಳುವಾಗಲೇ ವಾಮನ್ ಶರ್ಮರು ಬಂದರು. ವಾಮನ್ ಶರ್ಮರು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ, ಈಗ MBA ಮಾಡಿ ನಮ್ಮ ಶಾಲೆಯ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿದ್ದಾರೆ. ನಮ್ಮಲ್ಲಿ ಪ್ರಧಾನ ಅರ್ಚಕರು ಹೇಳಿದರೆ ಅವರಿಗೆ ನಮ್ಮ ದೇವರದ್ದೇ ಸ್ಥಾನಮಾನವನ್ನು ಕೊಡುವಂಥದ್ದು. ನಾನು ಅವರಿಗೆ ಭಕ್ತಿಪೂರ್ವಕವಾಗಿ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸೊ ನನಗೆ ಅವರನ್ನು ನೋಡುವಾಗ ಕಾಣೋದು ವಾಮನ್ ಶರ್ಮಾ ಅಂತ ಅವರಿಗೆ ಹೆಸರಿಟ್ಟದ್ದು. ಯಾಕೆ ಹೇಳಿದರೆ ಅವರ ಅಜ್ಜಂದು. ಆದರೆ ವಾಮನ ಹೇಳಿದರೆ ಸಂಸ್ಕೃತದಲ್ಲಿ ಸ್ಫುರದ್ರೂಪಿ ತರುಣ ಅಂತ ಕೂಡ ಒಂದು ಅರ್ಥ ಇದೆ. ಸೊ ಅದಕ್ಕೆ ಅವರು ಸಾರ್ಥಕ. ಅವರಿಗೂ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ವೇದಮೂರ್ತಿ ವಾಮನ್ ಶರ್ಮಾ, ಗಣಪತಿ ಪೈ, ಅನಂತ್ ಕಾಮತ್ರು ದಯವಿಟ್ಟು ಇಲ್ಲಿ ಬಂದು ದ್ವೀಪ ಪ್ರಜ್ವಲನೆ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಪಾದರಸದಂತೆ ಚುರುಕುತನದಿಂದಿರುವ ನಮ್ಮ ಶಾಲೆಯಲ್ಲಿ ನಿಷ್ಪೃಹ ಒಡನಾಟವೆಂದಿರುವಂತಹ ಶತಮಾನೋತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡಿ ನೆಲೆಯಾಡತಕ್ಕಂತಹ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ, ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸುನೀಲ್ ಭಟ್ ಇವರಿಗೂ ಕೂಡ ಪ್ರೀತಿಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕತ್ತಲ ಕಳೆದು ಬೆಳಕೆಲ್ಲೆಡೆ ಪಸರಿಸಿದಂತೆ ಜ್ಞಾನವೆಂಬ ಜ್ಯೋತಿಯಿಂದ ಅಜ್ಞಾನದ ಕತ್ತಲು ಕಳೆಯಲಿ, ಜಗದೊಳಗೆ ನಿತ್ಯವೂ ದೀಪ ಬೆಳಗುತ್ತಿರಲಿ. ಈ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿ ಔಪಚಾರಿಕವಾಗಿ ಉದ್ಘಾಟಿಸಬೇಕಾಗಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಅತಿಥಿ ಅಭ್ಯಾಗತರು ಜೊತೆಗೂಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಳಗಿದ ದೀಪದ ಪ್ರಭೆ
ಇಂದಿನ ಶಿಲಾನ್ಯಾಸದ ಕಟ್ಟಡ ಶಾಲೆಗೆ ಇತಿಹಾಸದ ಮೆರುಗನ್ನು ನೀಡಲಿ ಎನ್ನುವ ಸದಾಶಯದೊಂದಿಗೆ ಔಪಚಾರಿಕವಾಗಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ವೇದಮೂರ್ತಿ ಶ್ರೀ ಎಂ ವಾಮನ ಶರ್ಮಾ, ಅದೇ ರೀತಿ ಶ್ರೀ ಟಿ ಶರಣೈ ಮಂಜೇಶ್ವರ, ಶ್ರೀ ಟಿ ಗಣಪತಿ ಪೈ ಮಂಗಳೂರು ಜೊತೆಗೂಡಿಕೊಂಡು ಈ ಒಂದು ಸುಂದರ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯನ್ನು ಉದ್ಘಾಟಿಸ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅದೇ ರೀತಿ ಶ್ರೀ ಟಿ ಗಣಪತಿ ಪೈ ಮಂಗಳೂರು ಇವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಷವ ಅತಿಥಿರ್ಯ ಚೋತ್ರಿ ಯಸ್ತಸ್ಮಾತ್ ಪೂರ್ವೋ ನಾಶ್ನಿಯಾತ್. ಅತಿಥಿಯ ಮಹತ್ವವನ್ನು ಅಥರ್ವ ವೇದದಲ್ಲಿ ಈ ರೀತಿ ವರ್ಣಿಸಿದ್ದಾರೆ. ಯಾವನು ವೇದವೇತ್ತನಾಗಿದ್ದಾನೋ ಅವನೇ ಅತಿಥಿಯು. ಈಗ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ದೀಪ ಪ್ರಜ್ವಲನೆಗೆ ಇದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಟಿ ಗಣಪತಿ ಪೈ ಮಂಗಳೂರು ಅಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ. ಪ್ರಥಮವಾಗಿ ಭದ್ರನರಸಿವ ದೇವರಿಗೆ ಸ್ಮರಣೆ ಮಾಡಿಕೊಂಡು ನಮ್ಮ ಸರ್ವ ಗುರು ಪರಂಪರೆಗೆ ವಂದನೆ ಮಾಡಿಕೊಂಡು ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಕೇವಲ 2 ಮಾತನ್ನು ಮಾತಾಡ್ತೇನೆ. ಇವಾಗ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ, ಅದರಿಂದ ನಾನು ಅಲ್ಲಿ ಮುಂದೆ ಹೋಗಬೇಕಾಗ್ತಾ ಇದೆ. ಇವತ್ತಿನ ಈ ಒಂದು ಶುಭ ಮುಹೂರ್ತದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆಂದರೆ, ನಾವು ಯಾವುದೋ ಒಂದು ಪೂರ್ವಜನ್ಮದಲ್ಲಿ ಮಾಡಿದ ಒಂದು ಸೌಭಾಗ್ಯ ನಮಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಲಿಕ್ಕೆ ಸಿಗ್ತಾ ಇದೆ. 100ನೇ ವರ್ಷ ಆಚರಣೆ, ಈ ಒಂದು ಸಂಭ್ರಮ ಎಲ್ರಿಗೂ ಸಿಗೋದಿಲ್ಲ. ಆದರೆ ನಾವು ಏನೋ ಮಾಡಿದ ಪುಣ್ಯ ನಮ್ಮ ಇಡೀ ಇಲ್ಲಿ ಇರುವ ವೇದಿಕೆಯಲ್ಲಿರುವ ಎಲ್ರಿಗೂ, ನಿಮ್ಗೆಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ದೇವರು ನಮಗೆ ಒಂದು ದೊಡ್ಡ ಒಂದು ಅವಕಾಶ ಕೊಟ್ಟಿದ್ದಾರೆ. 100 ವರ್ಷ ಹಿಂದೆ ನಮ್ಮ ಹಿರಿಯರು ಮಾಡಿದ ಶಾಲೆಯನ್ನು ನಾವು ಇವತ್ತು ಸ್ಮರಣೆ ಮಾಡಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾವು ಮುಂದಿನ ಪೀಳಿಗೆಗಾಗಿ ಇನ್ನೊಂದು ಹೊಸ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡ್ತಾ ಇದ್ದೇವೆ. ಸೊ 200ನೇ ವರ್ಷ ಶತಮಾನ ಸಮಾರಂಭ ಮಾಡುವಾಗ ಆವಾಗಿನ ಜನರು, ಆವಾಗಿನ ಮಕ್ಕಳು ನಮ್ಮನ್ನೆಲ್ಲ ಶತಕಲಶಾಭಿಷೇಕ, ದೇವರ ಮೂರ್ತಿಯನ್ನು ಹೊರಗಿಟ್ಟು ದೇವರ ಶತಕಲಶದ ಪ್ರಾರ್ಥನೆ, ನಮ್ಮ ಶಾಲೆಯ ಈ ಶಿಲಾನ್ಯಾಸದ ಕಾರ್ಯಕ್ರಮ ಪ್ರಾರ್ಥನೆ ಎಲ್ಲ ಒಡ್ಡೇ ರೀತಿಯಲ್ಲಿ ನಡೆದಿರುವುದು, ಇದೆಲ್ಲ ನೋಡುವಾಗ ದೇವರ ಸಂಪೂರ್ಣ ಅನುಗ್ರಹ ನಮ್ಮ ಎಲ್ಲ ಕಾರ್ಯಕ್ರಮದ ಮೇಲೆ ಇದೆ, ನಮ್ಮೆಲ್ಲರ ಮೇಲೆ ಇದೆ ಹೇಳಿ ನನಗೆ ಸಂಪೂರ್ಣ ಒಂದು ಧೈರ್ಯ ಇದೆ. ಈ ಕಾರ್ಯಕ್ರಮದಲ್ಲಿ ಬಂದ ನಿಮಗೆಲ್ಲರಿಗೂ ನಾನು ಪುನರಪಿಯಾಗಿ ಸ್ವಾಗತ ಮಾಡ್ತೇನೆ. ಹಾಗೂ ನಿಮ್ಮೆಲ್ಲರ ಸಹಕಾರ ನಮಗೆ ಯಾವಾಗಲೂ ಬೇಕು. ಇದೊಂದು ದೊಡ್ಡ ಬೃಹತ್ ಕಾರ್ಯಕ್ರಮ, ದೊಡ್ಡ ಒಂದು ಯೋಜನೆ. ಇದರ ಜೊತೆಗೆ ನಮ್ಮ ದೇವಸ್ಥಾನದ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ. ಅದರಲ್ಲಿ ಎಲ್ಲರೂ ನೀವು ದಯಮಾಡಿ ನಮ್ಮೊಟ್ಟಿಗೆ ಸೇರಬೇಕು. ನೀವು ಎಲ್ಲರೂ ಸೇರಿ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ದೊಡ್ಡ ರೀತಿಯಲ್ಲಿ ಚಂದ ರೀತಿಯಲ್ಲಿ ಮಾಡುವ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸಿ ನಾನು ನಿಮಗೆಲ್ಲರಿಗೂ ವಾಪಸ್ ಧನ್ಯವಾದ ಸಮರ್ಪಿಸಿ ನಾನು ಮುಂದಿನ ನನ್ನ ಧಾರ್ಮಿಕ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಧನ್ಯವಾದಗಳು. ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿ ಶುಭಾಶಯದ ಮಾತುಗಳನ್ನಾಡಿದ ಶ್ರೀ ಟಿ ಗಣಪತಿ ಪೈ ಮಂಗಳೂರು ಅಧ್ಯಕ್ಷರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತ ವಂದನೆಗಳನ್ನು ಸಲ್ಲಿಸುತ್ತಾ, ಅಕ್ಷರ ಚೆಲ್ಲಿದ ಹಾದಿಗೆ ನಯ ವಿನಯವೇ ಭೂಷಣ, ವಿದ್ಯಾ ದೇಗುಲಕ್ಕೆ ನೀಡುವ ಸೇವೆಯೇ ಬದುಕಿಗೆ ಹೂ ಚೆಲ್ಲಿದ ಹಾಸಿಗೆ. ಇದೀಗ ಶ್ರೀ ಸಿ.ಎ. ನಂದಗೋಪಾಲ್ ಶೆಣೈ ಮಂಗಳೂರು ಅಧ್ಯಕ್ಷರು ಶ್ರೀಮದ್ ಕೇಶವೇಂದ್ರ ತೀರ್ಥ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಇವರು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ವಿರಾಜಮಾನರಾಗಿರುವ ಶ್ರೀಮದ್ ಅನಂತೇಶ್ವರ ದೇವರಿಗೆ, ಕಲ್ಪವೃಕ್ಷ ಮಹಾಮಾಯ ದೇವಿಗೆ, ಗುರುವರಿಯರಿಗೆ, ಹಿರಿಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ, ಇಂದಿನ ಈ ಶತಮಾನೋತ್ಸವ ಹಾಗೂ ಈ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ, ಸರ್ವ ಗಣ್ಯರಿಗೆ
ನಮಸ್ಕಾರಗಳನ್ನು ಮಾಡುತ್ತಾ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸ್ತೇನೆ. 100 ವರ್ಷ ಬಹುಶಃ ಒಂದು ದೊಡ್ಡ ಮೈಲುಗಲ್ಲು. ಇಂದಿನ ಒಂದು ವೇಗದಲ್ಲಿ ಸಾಗುವ ಜಗತ್ತಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡಲಿಕ್ಕೆ ನಾವು ಶತಮಾನ ಕಾಯುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಈ ವಿದ್ಯಾಸಂಸ್ಥೆಯಲ್ಲಿ ಆಗಬೇಕಾದ ತುಂಬ ಕೆಲಸ ಇದೆ. ಗಣಪತಿ ಪೈ ಅವರು ಮಾತಾಡುವಾಗ ಹೇಳಿದರು, ಪದವಿ ಕಾಲೇಜು ಇಲ್ಲಿ ಮುಂದಕ್ಕೆ ಆಗಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಖಂಡಿತ ಆಗಬೇಕು. ಇವತ್ತು 100 ವರ್ಷ ಮೊದಲು ಪ್ರಾರಂಭ ಮಾಡಿದ ವಿದ್ಯಾಸಂಸ್ಥೆಗಳು ಡೀಮ್ಡ್ ಯೂನಿವರ್ಸಿಟಿಗಳಾಗಿವೆ. ಡೀಮ್ಡ್ ಯೂನಿವರ್ಸಿಟಿ ಹೇಳುವಾಗ ಇನ್ನೊಂದು 100 ವರ್ಷಕ್ಕೆ ಕಾಯುವುದು ಅಗತ್ಯ ಇಲ್ಲ. ಒಂದು 10 ವರ್ಷದಲ್ಲಿ ಎಲ್ಲರೂ ಮನಸ್ಸು ಮಾಡಿದರೆ, ವಿಶೇಷವಾಗಿ ಈ ಶಾಲೆಯಿಂದ ಕಲಿತು ಹೋದ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ತನು ಮನ ಧನದಿಂದ ಸಹಾಯ ಮಾಡಿದರೆ ಬಹುಶಃ ಇನ್ನೊಂದು 10 ವರ್ಷದಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಲು ಸಾಧ್ಯವಿದೆ ಅಂತ ನನಗೆ ಕಾಣ್ತದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಇನ್ನು ಒಂದು ಕೆಲವೇ ವರ್ಷಗಳಲ್ಲಿ ವಿಶ್ವದಲ್ಲಿಯೇ ಭಾರತ 5ನೇ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊಮ್ಮಿ ಬರಲಿದೆ. 10 ವರ್ಷಗಳಲ್ಲಿ 2034ರ ವೇಳೆಗೆ ಭಾರತ 3ನೇ ಪ್ರಬಲ ಅರ್ಥಶಕ್ತಿಯಾಗಿ ಬರ್ತದೆ ಅಂತ ಒಂದು ವಿಶ್ವದ ಆರ್ಥಿಕ ತಜ್ಞರ ಒಂದು ಅಂದಾಜು. ಹೇಳುವಾಗ ಇವತ್ತು ನಮ್ಮ ಮಕ್ಕಳು ನಮ್ಮೊಳಗೆ ಕಾಂಪಿಟೇಷನ್ ಅಲ್ಲ, ಟಾಪ್ 3 ಬರುವಾಗ ವಿಶ್ವದ ಎಲ್ಲರೊಟ್ಟಿಗೆ ಕಾಂಪಿಟೇಷನ್ ಮಾಡುವ ದಿನ ಇನ್ನು ಬರ್ತದೆ. ಹೇಳುವಾಗ ಶಿಕ್ಷಕ ವೃಂದದವರಿಗೆ ಒಂದು ನನ್ನ ಕಿವಿ ಮಾತನಂತ ಹೇಳಿದರೆ, ವಿದ್ಯಾರ್ಥಿಗಳನ್ನು ತಯಾರು ಮಾಡುವಾಗ ಒಂದು ಗ್ಲೋಬಲ್ ವಿಷನ್ ಇಟ್ಕೊಂಡು ನಾವು ತಯಾರು ಮಾಡುವ ಅಗತ್ಯ ಇದೆ. ವಿಶೇಷವಾಗಿ ಇನ್ನು ಬರುವ ದಿನ ನಾಲೆಜ್ ಇಕಾನಮಿ. ಇವತ್ತು ನೀವು ಟಾಪ್ ಪರ್ಫಾರ್ಮ್ ಮಾಡುವ ಕಂಪೆನೀಸ್ ನೋಡಿ, ಅದು ಯಾವುದು ಉತ್ಪಾದನೆ ಮಾಡುವಂಥದ್ದಲ್ಲ. ಅದು ಮೊಬೈಲ್ ಇರ್ಬೋದು, ಅಥವಾ ಈ ಫೇಸ್ಬುಕ್ ಇರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರ್ಬೋದು. ಇದೊಂದು ಹೊಸ ಆರ್ಥಿಕ ಶಕ್ತಿ ಮುಂದೆ ಬರುವ ಒಂದು 50 ವರ್ಷಗಳಲ್ಲಿ ಈ ನಮ್ಮ ಜಗತ್ತನ್ನು ಆಳುವಾಗ ನಮ್ಮ ವಿದ್ಯಾರ್ಥಿಗಳನ್ನು ಅವಕ್ಕೆ ಒಂದು ತಯಾರು ಮಾಡುವಂತಹ ಒಂದು ಶಿಕ್ಷಕ ವರ್ಗವನ್ನು ನಾವು ಸೃಷ್ಟಿ ಮಾಡಬೇಕಿದೆ. ಒಂದು ಗ್ಲೋಬಲ್ ವಿಷನ್ ಇಟ್ಕೊಂಡು ನಮ್ಮ ಹಳ್ಳಿಯಲ್ಲಿನ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಅಗತ್ಯವಿದೆ. ಇದೊಂದು ಇಲ್ಲವಾದರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಎಲ್ಲ ಮಕ್ಕಳು ಈ ದೊಡ್ಡ ಕಂಪನಿಯ ಕೈ ಕೆಳಗೆ ಕೆಲಸ ಮಾಡುವ ನೌಕರರಾಗ್ತಾರೆ. ಹಾಗೆ ಆಗಬಾರ್ದು. ನಾಲೆಜ್ ಬೇಸ್ಡ್ ಮ್ಯಾನ್ ಪವರ್ ಮುಂದಿನ ದಿನಗಳಲ್ಲಿ ನಾವು ಭಾರತದಲ್ಲಿ ದೊಡ್ಡ ಮಟ್ಟಿಗೆ ತಯಾರು ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹೆಣ್ಮಕ್ಕಳು ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ. ಒಂದು ಮಾತಿದೆ, ವೆನ್ ಎ ವುಮನ್ ಸಕ್ಸೀಡ್ಸ್ ಎವ್ರಿ ಒನ್ ಸಕ್ಸೀಡ್ಸ್ ಅಂತ. ಒಂದು ಹೆಣ್ಮಗು ಯಶಸ್ವಿ ಆದರೆ ಆ ಕುಟುಂಬದಲ್ಲಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತಾರೆ ಅಂತ ಒಂದು ಮಾತಿದೆ. ಆದುದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಇವತ್ತು ಉಪಸ್ಥಿತರಿರುವ ನಾವು ಹಾಗೂ ಎಲ್ಲ ನಿಮ್ಮ ಆಲುಮ್ನಿ ಇರ್ಬೋದು, ಅಥವಾ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಇರ್ಬೋದು, ಒಂದು ಶಪಥ ತಗೊಳ್ಬೇಕು. ಏನಂತ ಹೇಳಿದರೆ, ಇನ್ನು ನಾವು ಈ ಶಾಲೆಯ ಬಗ್ಗೆ ಫುಲ್ ಟೈಮ್ ಆಗಿ ಒಂದು ಆಲೋಚನೆ ಮಾಡಿ ಈ ಶಾಲೆಯ ಒಂದು ಸಂಪೂರ್ಣ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೇವೆ ಅಂತ ಒಂದು ಶಪಥವನ್ನು ಕೈಗೊಳ್ಳಬೇಕಾಗಿದೆ. ಇಷ್ಟು ಹೇಳಿ ದೇವರಿಗೆ ವಂದಿಸುತ್ತಾ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೆನಪುಗಳು ಎಂದಿಗೂ ಬದಲಾಗದು, ನೆನಪುಗಳ ಮೆಲುಕು ಮನವ ತುಂಬುವುದು. ಅಂತಹ ನೆನಪೊಂದು ಭದ್ರವಾಗಿರಲಿ, ಅದಕ್ಕೊಂದು ಸ್ಮರಣಿಕೆಯ ಕಾಣಿಕೆ ನಿಮಗಿರಲಿ. ಶ್ರೀ ಸಿ.ಎ. ನಂದಗೋಪಾಲ ಶೆಣೈ ಇವರಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಿ.ಎ. ಸುನಿಲ್ ಭಟ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಡೆದು ಬಂದ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ. ಕಾರ್ಯಕ್ರಮವನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕಾಸರಗೋಡು ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಶ್ರೀ ದಿನೇಶ ವಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಮಂಜೇಶ್ವರ SAT ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ
ರಿಟೈರ್ಡ್ DGM ಆಗಿರುವಂಥ ಶ್ರೀ TG ಶೆಣೈ ಅವರೇ, ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಿದಂತಹ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ ಇದರ ಅಧ್ಯಕ್ಷರಾದ ಶ್ರೀ T ಗಣಪತಿ ಪೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂಜೇಶ್ವರ ಅನಂತೇಶ್ವರ ದೇಗುಲದ ಎಲ್ಲ ಪದಾಧಿಕಾರಿಗಳೇ, AEO ರಾಜಗೋಪಾಲ್ ಮಾಸ್ಟ್ರೇ, ಶಾಲಾ PTA ಅಧ್ಯಕ್ಷರು, ಶಾಲಾ ಮುಖ್ಯೋಪಾಧ್ಯಾಯಿನಿ, ಪ್ರಿನ್ಸಿಪಲ್ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಹಿರಿಯ ಅಧ್ಯಾಪಕ ಬಂಧು ಭಗಿನಿಯರೇ, ಪ್ರೀತಿಯ ಮಕ್ಕಳೇ, ವಿದ್ಯಾಭಿಮಾನಿಗಳೇ, ಬಹಳ ಸಂತೋಷ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. SCT ಶಾಲೆಯ ಯಾವುದೇ ಕಾರ್ಯಕ್ರಮವಾಗಿರಲಿ, ಅದು ಶಾಲೆಗೆ ಸಂಬಂಧಪಟ್ಟವರು ಹೇಗೆ ಸಂತೋಷ ಪಡ್ತಾರೋ ಹಾಗೆ ನಾನು ಕೂಡ ಆ ಸಂತೋಷದಲ್ಲಿ ಬಹಳಷ್ಟು ಉತ್ಸಾಹದಿಂದ ಭಾಗಿಯಾಗ್ತೀನಿ. ಯಾಕೆಂತ ಹೇಳಿದರೆ ಈ ಶಾಲೆಗೂ ನನಗೂ ಬಹಳ ಒಂದು ಅನ್ಯೋನ್ಯತೆ ಇದೆ ಎನ್ನುವುದು ಅದಕ್ಕೆ ಮುಖ್ಯ ಕಾರಣ. ಈ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿದ್ದು ಅನಂತರ ವಿದ್ಯಾಭ್ಯಾಸ ಪೂರ್ತಿಗೊಳಿಸಿ ಇಲ್ಲಿಯ ಒಬ್ಬ ಅಧ್ಯಾಪಕನಾಗಿ ಬರಲಿಕ್ಕೆ ನಾನೊಂದು ಪ್ರಯತ್ನ ಪಟ್ಟಿದ್ದೆ, ಆದರೆ ಸಾಧ್ಯ ಆಗಲಿಲ್ಲ. ಹಾಗಿದ್ದರೂ ಕೂಡ ಈ ಶಾಲೆಯೊಂದಿಗೆ ಅವಿರತವಾದಂತಹ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ. AEO ಆಗಿರುವಾಗಲೂ DO ಆಗಿರುವಾಗಲೂ ಇದರ ಒಂದು ಶಾಲೆಯ ಉಸ್ತುವಾರಿ ಅಥವಾ ಜವಾಬ್ದಾರಿ ನನ್ನ ಮೇಲೆ ಇದ್ದಾಗ ಬಹಳ ಅಭಿಮಾನದಿಂದ ಈ ಶಾಲೆಯ ಎಲ್ಲ ಆಗುಹೋಗುಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ನಮ್ಗೆ ಗೊತ್ತಿದೆ, ಕೇರಳದ ಸಾರ್ವಜನಿಕ ಶಾಲೆಗಳು, ಅದು ಗವರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಈ ಶಾಲೆಗಳೆಲ್ಲ ಭೌತಿಕ ಸೌಕರ್ಯಗಳಿಂದ ಈಗ ಬಹಳಷ್ಟು ಅಭಿವೃದ್ಧಿಯತ್ತ ಸಾಗ್ತಾ ಇರುವಾಗ ಸರ್ಕಾರಿ ಶಾಲೆಗಳೆಲ್ಲ ಈಗ ಹೈಟೆಕ್ ಆಗಿ ಬದಲಾಯಿತು. ಎಲ್ಲ ಹೆಚ್ಚಿನ ಶಾಲೆಗಳಲ್ಲೂ ಸೌಕರ್ಯ ಮಕ್ಕಳಿಗೆ ಒದಗಿಸಲಿಕ್ಕೆ ನಮಗೆ ಸರ್ಕಾರದಿಂದ ಸಾಧ್ಯ ಆಗಿದೆ. ಆ ಸಂದರ್ಭದಲ್ಲೂ ಕೂಡ ಇಂತಹ ಏಡೆಡ್ ಶಾಲೆಗಳು ಆ ಒಂದು ಬದಲಾವಣೆಯತ್ತ ಸಾಗಲಿಲ್ಲ ಎನ್ನುವುದು ನಮ್ಮನ್ನೆಲ್ಲ ಕಾಡುತ್ತಾ ಇರುವಂತಹ ಒಂದು ಕೊರಗು ಆಗಿತ್ತು. ಕಾರಣ ನಮ್ಗೆ ಗೊತ್ತಿದೆ, ಏಡೆಡ್ ಶಾಲೆಗೆ ಸರ್ಕಾರದ ಅನುದಾನ ಭೌತಿಕ ಸೌಕರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಅದು ಏನಿದ್ದರೂ ಸಂಬಂಧಪಟ್ಟ ಮ್ಯಾನೇಜ್ಮೆಂಟ್ ಅದಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಕಾಣಬೇಕಾಗಿತ್ತು. ಆದ್ದರಿಂದಲೇ ಕೆಲವೆಲ್ಲ ಶಾಲೆಗಳಿಗೆ ಆ ಒಂದು ಸ್ಥಿತಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಸಾಧ್ಯವಾಗಲಿಲ್ಲ ಎನ್ನುವುದು. ಈ SCT ಶಾಲೆ ಕೂಡ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡಾಗ ಹೈಯರ್ ಸೆಕೆಂಡ್ರಿ ಹೊಸ ಕಟ್ಟಡ ಎಲ್ಲ ಬಂತು, ಸಂತೋಷ. ಅಲ್ಲಿ ಹೊಸ ವಿಭಾಗ ಆರಂಭವಾಗಿದೆ, ಒಳ್ಳೆ ಸುವ್ಯವಸ್ಥಿತವಾದಂತಹ ಕಟ್ಟಡ ಎಲ್ಲ ಇರುವಾಗಲೂ ಕೂಡ ನಮ್ಮ ಇಲ್ಲಿ ಪ್ರೈಮರಿಯಲ್ಲೂ ಹೈಸ್ಕೂಲಲ್ಲೂ ಮಕ್ಕಳಿಗೆ ಕ್ಲಾಸ್ ರೂಮಿನ ಅಗತ್ಯ ಎದ್ದು ಕಾಣ್ತಾ ಇತ್ತು. ಒಂದೊಂದು ತರಗತಿಯಲ್ಲೂ 50ಕ್ಕಿಂತ ಮೇಲ್ಪಟ್ಟು ಮಕ್ಕಳು ಕುಳಿತು ವ್ಯಾಸಂಗ ಮಾಡ್ತಾ ಇರುವುದನ್ನು ಕಂಡಾಗ ಬಹಳಷ್ಟು ಬೇಸರ ಆಗ್ತಾ ಇತ್ತು. ಸಂಬಂಧಪಟ್ಟ ಮ್ಯಾನೇಜರ್, ಪ್ರಬಂಧಕರಲ್ಲೆಲ್ಲ ನಾವು ಈ ಬಗ್ಗೆ ಮಾತುಕತೆ ನಡೆಸಿದ್ದೆವು. ಏನಿದ್ದರೂ ಈ ಒಂದು ಸುವರ್ಣಾವಕಾಶ ಅಥವಾ ನಮ್ಮ ಶಾಲಾ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಮಕ್ಕಳಿಗೆ ಸುವ್ಯವಸ್ಥಿತವಾದಂತಹ ಕೊಠಡಿಗಳ ನಿರ್ಮಾಣ ಆಗ್ತದೆ ಎನ್ನುವುದು ಇಲ್ಲಿ ಸೇರಿದವರ ಎಲ್ಲರ ಮನಸ್ಸಿಗೂ ಸಂತೋಷವನ್ನು ಕೊಟ್ಟಿದೆ. ನಮಗಂತೂ ಸಂತೋಷ ಕೊಟ್ಟದಕ್ಕೆ ಮಿತಿ ಇಲ್ಲ ಎಂಬುದಾಗಿ ಹೇಳ್ಬೋದು. ಕಾರಣ ಮಕ್ಕಳ ಸಂಖ್ಯೆ ಇದೆ, ಆದರೆ ಆ ಮಕ್ಕಳಿಗೆ ಸಂಖ್ಯೆಗೆ ಹೊಂದಿಕೊಂಡು ಇಲ್ಲಿ ಅಧ್ಯಾಪಕ ಹುದ್ದೆಗಳನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವುದು AEO ಅದೇ ರೀತಿಯಲ್ಲಿ DO ನಮ್ಮಂಥವರಿಗೆ ಇರುವಂತಹ ಒಂದು ಸಮಸ್ಯೆ. ಮಕ್ಕಳ ಇಲ್ಲದ ಶಾಲೆಗಳು ಓಕೆ, ಆದರೆ ಮಕ್ಕಳು ಇದ್ದು ಕೂಡ ಇಲ್ಲಿ ಹುದ್ದೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅಕಾಮಿಡೇಷನ್ ಇಲ್ಲ, ಕಟ್ಟಡ ಇಲ್ಲ ಎನ್ನುವ ಕೊರಗು. ಆ ಒಂದು ಸಮಸ್ಯೆ ಈಗ ಪರಿಹಾರ ಕಾಣಲಿಕ್ಕೆ ಹೋಗ್ತದೆ. 15 ಸುವ್ಯವಸ್ಥಿತ ಕೊಠಡಿಗಳ ಒಂದು ನಿರ್ಮಾಣ ಇವತ್ತಿನ ಈ ಶಿಲಾನ್ಯಾಸದ ಮೂಲಕ ನಡೀಲಿಕ್ಕಿದೆ. ನಾನು ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅಥವಾ ಈ ರೀತಿಯ ಒಂದು ಮುತುವರ್ಜಿ ವಹಿಸಿದ್ದಕ್ಕೆ ಈ ಶತಮಾನೋತ್ಸವ ಸಮಿತಿಗೂ ಅದೇ ರೀತಿ ದೇವಳದ ಎಲ್ಲ ಪದಾಧಿಕಾರಿಗಳು ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮ ಪ್ರಯತ್ನ ಇರಲಿ ಎಂಬುದಾಗಿ ಆಶಿಸುತ್ತಾ, ಮತ್ತೊಮ್ಮೆ ನಮ್ಮ ಶಾಲೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಆಗಿದೆ ನಾವೆಲ್ಲ ಈಗ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಭೌತಿಕ ಸೌಕರ್ಯ ಎಲ್ಲ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕಿಂತ ಮಿಗಿಲಾಗಿ ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್ಗಾಗಿದೆ ನಾವೀಗ ಒತ್ತು ಕೊಡುತ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ SCT ಶಾಲೆ ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಟ್ಟು ಈಗಾಗಲೇ ಹೇಳಿದ ಹಾಗೆ ಅಕಾಡೆಮಿಕ್ ಲೆವೆಲ್ ಬಹಳಷ್ಟು ಮುಂದುವರಿದಿದೆ. ಒಳ್ಳೆ ಒಂದು ರಿಸೋರ್ಸ್ ಟೀಮ್, ಅಧ್ಯಾಪಕರ ಒಂದು ಸಂಘ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅದುವೇ ನಮ್ಮ ಕಾಸರಗೋಡು ವಿದ್ಯಾಭ್ಯಾಸ
ವಿದ್ಯಾಭ್ಯಾಸ ಜಿಲ್ಲೆಯ ಒಂದು ಸಾಧನೆ ಅಂತಲೇ ಹೇಳ್ಬೋದು, ಇಲ್ಲಿ ಅಧ್ಯಾಪಕರ ಒಂದು ಕೊಡುಗೆ. ಆ ನಿಟ್ಟಿನಲ್ಲಿ ಇಲ್ಲಿ ಬರುವಂತಹ, ಇಲ್ಲಿ ಕಲಿಯುವಂತಹ ಮಕ್ಕಳಿಗೆ ಯಾವತ್ತೂ ಕೂಡ ಯಾವುದರಿಂದಲೂ ಕೂಡ ವಂಚಿತರಾಗುವುದಿಲ್ಲ. ಅವರು ಈ ಕ್ವಾಲಿಟಿ ಎಜುಕೇಷನ್ ಅನ್ನೋದು ಅವರಿಗೆ ಸಿಗ್ತದೆ. ಅದಕ್ಕೆ ನೇತೃತ್ವ ಕೊಡುವ ಮುಖ್ಯೋಪಾಧ್ಯಾಯಿನಿ, ಅದೇ ರೀತಿಯಲ್ಲಿ ಪ್ರಿನ್ಸಿಪಾಲ್, ಅದೇ ರೀತಿಯಲ್ಲಿ ಪ್ರೈಮರಿಯ ಮುಖ್ಯೋಪಾಧ್ಯಾಯರು ತೇಜಸ್ ಮಾಸ್ಟರ್, ಇವರೆಲ್ಲರ ಸಮರ್ಪಕವಾದಂತಹ ಒಂದು ಮನೋಭಾವ ಇರುವ ಕಾರಣ ಅದು ಅದೇ ರೀತಿಯಲ್ಲಿ ಮುಂದುವರಿಯುತ್ತದೆ. ಅದು ಇನ್ನೂ ಮುಂದುವರಿಯಲಿ ಎಂಬುದಾಗಿ ಹೇಳುತ್ತಾ ಈ ಶಾಲೆಗೂ ಸಂಬಂಧಪಟ್ಟವರಿಗೂ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳಿಗೆ ಕೊನೆ ನೀಡ್ತಾ ಇದ್ದೇನೆ. ಪ್ರೀತಿಯ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಚುರುಕು ನಡೆನುಡಿಯ ಧೀಮಂತ ವ್ಯಕ್ತಿಯಾಗಿ ಕಾಸರಗೋಡಿನ ಪ್ರಸಿದ್ಧ ಕಣ್ಣಿನ ವೈದ್ಯರಾಗಿರುವ ಅನಂತೇಶ್ವರ ದೇವಳದ ಪೂರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಅನಂತ್ ಕಾಮತ್ ಇವರಿಗೆ ಶುಭಾಶಯದ ಮಾತಿಗೆ ಕೈಮುಗಿಯನ್ನಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಥಮವಾಗಿ ಅನಂತೇಶ್ವರ ಹಾಗೂ ಗುರುಗಳ ಸಾಷ್ಟಾಂಗ ಪ್ರಣಾಮ ಮಾಡಿ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಬಂದು ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಸಹಪಾಠಿಗಳಿಗೆ ನಮಸ್ಕರಿಸಿ, ಇಂಥ ಒಂದು 100ನೇ ವರ್ಷದ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಯುವುದು ಬಹಳ ಸಂತೋಷಕರ. ಅದೇ ರೀತಿ ಹಿಂದಿನ ಮಾತಾಡಿದಾಗ ಇನ್ನೂ ಮುಂದಕ್ಕೂ ತುಂಬ ನಮ್ಮನೆ ಕೋರ್ಸ್ ಆಗಿ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಹೋಗಬೇಕು ಅಂತ ಹಲವರು ಮಾತಾಡಿದ್ದಾರೆ. ಅದೇ ರೀತಿ ದೇವರು ನಮ್ಮ ಎಲ್ಲ ಇಚ್ಛೆಯನ್ನು ಪೂರ್ತಿ ಇವತ್ತು ನಡೆಯುವಂಥ 15 ಕೊಠಡಿಗಳ ಶಿಲಾನ್ಯಾಸ ಯಾವೊಂದು ಅಡೆತಡೆ ಇಲ್ಲದೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತವಾಗಿ ದೇವರು ನೆರವೇರಿಸೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ನಮ್ಮ ಪ್ರಯತ್ನ, ನಮ್ಮ ಮನಸ್ಸು, ನಮ್ಮ ಶ್ರಮ ಇದು ಇದ್ದೇನಾದರೆ ಖಂಡಿತ ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನದ SAT ಸ್ಕೂಲಿಗೆ ಯಾವ ರೀತಿಯ ಕ್ಷಾಮವಿಲ್ಲದೆ ಬಹಳ ಉತ್ತರೋತ್ತರ ಅಭಿವೃದ್ಧಿಯಾಗಿ ನಿಮಗೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದೆರಡು ಮಾತನ್ನು ತಿಳಿಸ್ತೀನಿ. ವಂದನೆಗಳು ಸರ್. ಆಗಮಿಸಿದ ಅತಿಥಿಗಳ ಮನದಲ್ಲಿ ಶತಮಾನೋತ್ಸವದ ಕಂಪು ಸದಾ ನೆನಪಿನಂಗಳದಲ್ಲಿರಲಿ ಎನ್ನುವ ಸದುದ್ದೇಶದಿಂದ ಶತಮಾನೋತ್ಸವದ ಸ್ಮರಣಿಕೆಯನ್ನು ನೀಡುವ ಸಮಯ. ಇದನ್ನು ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಸಿ ಸುನೀಲ್ ಭಟ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಕೆ ಅನಂತ ಕಾಮತ್ ಇವರಿಗೆ ಶತಮಾನೋತ್ಸವ ಸಮಿತಿಯ ವತಿಯಿಂದ ಸ್ಮರಣಿಕೆ. ಮಂಗಳೂರಿನ ಪ್ರಸಿದ್ಧ ವಕೀಲರಾಗಿರುವ, ವ್ಯಕ್ತಿತ್ವದ ಪ್ರತಿಬಿಂಬವಾಗಿರುವ, ಬೆಸೆಂಟ್ ಶಾಲೆಯ ಆಡಳಿತ ಸಮಿತಿಯ ಸದಸ್ಯರೂ ಆಗಿರುವ ಶ್ರೀ ಎಂ ಸತೀಶ್ ಭಟ್ ಇವರು ಕಾರ್ಯಕ್ರಮವನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮದ್ ಅನಂತೇಶ್ವರ ದೇವಸ್ಥಾನ, ಇದರಲ್ಲಿರುವ ಅನಂತೇಶ್ವರ ದೇವರು ಹಾಗೂ ಇತರ ಎಲ್ಲ ಪರಿವಾರ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಲ್ಲಿ ಆಶೀರ್ವಾದಗಳನ್ನು ಕೇಳುತ್ತಾ, ಮುಂಭಾಗದಲ್ಲಿರುವ ಹಿರಿಯರಲ್ಲೂ ಆಶೀರ್ವಾದಗಳನ್ನು ಕೇಳುತ್ತಾ ಹಾಗೂ ಕಿರಿಯರಿಗೆ ಸ್ನೇಹಪೂರ್ವಕ ನಮಸ್ಕಾರಗಳನ್ನು ಮಾಡುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಬಂದ ಬಗ್ಗೆ ಹಾಗೂ ನಾವು ಏನೇನು ಮಾಡಬೇಕು ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಶಾಲೆಯ ನಾವು ಹಿಸ್ಟ್ರಿಯನ್ನು ನೋಡಿದಾಗ ಸಾಧಾರಣ 1922ರಿಂದ 1925 ಮಧ್ಯದಲ್ಲಿ ದೇವಸ್ಥಾನ ಹಾಗೂ ಒಂದು ಪ್ರಮುಖ ಹೆಸರು ಮಂಜೇಶ್ವರ ಗೋವಿಂದ ಪೈ ಇವರ ಸಮಕಾಲೀನರಲ್ಲಿ ಒಟ್ಟು ಸೇರಿಸಿ ಮಾಡಿದ ಶಾಲೆ ಈ SAT. ಬಹುಶಃ ನೀವು ಹಿಸ್ಟ್ರಿ ನೋಡಿದರೆ ಗೊತ್ತಾಗ್ಬೋದು, 1936ರಲ್ಲಿ ಇದಕ್ಕೆ ಪರ್ಮನೆಂಟ್ ಗ್ರ್ಯಾಂಟ್ ಬಂತು ಈ ಶಾಲೆಗೆ. ನಾವು ಇನ್ನೂ ಹಿಂದೆ ಹೋದರೆ ಆ ಸಂದರ್ಭದಲ್ಲಿ ಭಕ್ತಮಠ ಮತ್ತು ಗೋಡಾನ್ ಇಲ್ಲಿಯ ದೇವಸ್ಥಾನದ ಇಲ್ಲಿ ಕೂಡ ಕ್ಲಾಸ್ ನಡೀತಿತ್ತು. ಯಾಕಂತ ಹೇಳಿದ್ರೆ ಆಗ ಇರುವ ಕ್ಲಾಸ್ ಮಾಡಲಿಕ್ಕೆ ಇರುವ ವ್ಯವಸ್ಥೆಗಳು ಅತ್ಯಂತ ದುರ್ಬಲವಾಗಿದ್ದು. ಬಹುಶಃ 100 ವರ್ಷದ ಇತಿಹಾಸದಲ್ಲಿ ಈ ಶಾಲೆ ನಡೆದು ಬಂದ ದಾರಿಯನ್ನು ನೋಡಿದರೆ ಅದರಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ಇನ್ನೂ ಆಗಬೇಕಾದದ್ದು ಬಹಳಷ್ಟು ಇದೆ. ನಾನು ಕಲಿತ ಶ್ರೀ ರಾಮಾಶ್ರಮ ಹೈಯರ್ ಪ್ರೈಮರಿ ಶಾಲೆ, ಒಬ್ಬರು ಇಲ್ಲಿದ್ದಾರೆ ಆ ಶಾಲೆಯಲ್ಲಿ ಹತ್ತಿರ ಇದ್ದವರು, ಅದು ಕೂಡ 100 ವರ್ಷಕ್ಕಿಂತಲೂ ಹಳೆಯದು.
ನಾನು ಈಗ ಯಾವ ಶಾಲೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯನಾಗಿದ್ದೇನೆ, ಬೆಸೆಂಟ್ ವಿದ್ಯಾಸಂಸ್ಥೆ, ಇದು ಕೂಡ 100 ವರ್ಷಕ್ಕಿಂತಲೂ ಹಳೆಯದು. 118 ವರ್ಷ ಆಯ್ತು ಅದಕ್ಕೆ, ಈ ಶಾಲೆಗೆ, ನಮ್ಮ ಶಾಲೆಗೆ. ಸೊ ಯಾವುದೇ ಶಾಲೆ ಇಷ್ಟು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇರುತ್ತವೆ ಅಂತ ಹೇಳಿದರೆ ಅದಕ್ಕೇನು ಮಹತ್ವ ಇದೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಶಾಲೆ, ವಿದ್ಯಾಸಂಸ್ಥೆ ಇವುಗಳನ್ನು ನಡೆಸುವುದು ಮುಖ್ಯವಾಗಿ ನೀವು ನೋಡಿ, ಇತ್ತೀಚಿನ ಕೆಲವು ಬೆಳವಣಿಗೆಯನ್ನು ಹೊರತುಪಡಿಸಿ ದೇವಸ್ಥಾನ, ಚರ್ಚ್, ಮಸೀದಿ, ಧರ್ಮ ಸಂಸ್ಥೆಗಳು ಹೆಚ್ಚಾಗಿ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇವೆ. ಯಾಕೆಂತ ಹೇಳಿದ್ರೆ ವಿದ್ಯಾಸಂಸ್ಥೆಯಲ್ಲಿ ಲಾಭದ ಪರಿಭಾಷೆ ಇರುವುದಿಲ್ಲ. ವಿದ್ಯಾಸಂಸ್ಥೆ ಮುಖ್ಯವಾಗಿ ಮಾಡಬೇಕಾದದ್ದು ವಿದ್ಯಾದಾನ. ಎಲ್ಲಿ ಲಾಭ ಅಂತೇಳಿ ಮನಸ್ಸಿಗೆ ಬರ್ತದ ವಿದ್ಯಾಸಂಸ್ಥೆ ನಡೆಸುವವರಿಗೆ, ಅದು ಅಲ್ಲಿ ವಿದ್ಯೆಯನ್ನು ಕೊಡುವುದಿಲ್ಲ, ಅದೊಂದು ಕಮರ್ಷಿಯಲ್ ಆಕ್ಟಿವಿಟಿಯಾಗಿ ಕನ್ವರ್ಟ್ ಆಗ್ತದೆ. ಈ ವಿಷಯ ನಾವೆಲ್ಲರೂ ನೆನಪಲ್ಲಿಡಬೇಕು. ಇದು ವಿದ್ಯಾದಾನ ಮಾಡುವ ಸಂಸ್ಥೆ, SAT ವಿದ್ಯಾದಾನ ಮಾಡುವ ಸಂಸ್ಥೆ. ಇಲ್ಲೆಲ್ಲ ಇರುವವರು ಯಾವುದೇ ಪ್ರತಿಫಲ, ಫಲಾಪೇಕ್ಷೆ ನೋಡದೆ ಕೆಲಸ ಮಾಡುವವರು. ಬಹುಶಃ ನನಗಿಂತ ಮುಂಚೆ ಮಾತಾಡಿದ ದಿನೇಶ್ ರವರು ಜಿಲ್ಲಾ ವಿದ್ಯಾಧಿಕಾರಿ ಅತ್ಯುತ್ತಮವಾಗಿ ಹೇಳಿದರು, ನೀವು ಶಿಕ್ಷಣ ಕೊಡುವಾಗ ಶಿಕ್ಷಣದ ಗುಣಮಟ್ಟ ನಾವು ಮೊದಲು ಪರಿಶೀಲಿಸಬೇಕು. ಶಿಕ್ಷಣ ಎನ್ನುವುದು ಗುಣಮಟ್ಟವಲ್ಲದ ಶಿಕ್ಷಣ, ನಿಮ್ಮ ಮಕ್ಕಳಿಗೆ ಬೇಕಾದ ಒಂದು ಸಾಂಸ್ಕೃತಿಕ ವ್ಯಾಲ್ಯೂಸ್ಗಳನ್ನು ಕೊಡದೆ ಇರುವ ಶಿಕ್ಷಣ, ಅದು ಶಿಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮನ್ನ ನಿಮ್ಮ ವೃದ್ಧಾಪ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡಬೇಕು. ಮಕ್ಕಳಿಗೆ ಬೇಕಾದ ಒಳ್ಳೆಯ ವ್ಯಾಲ್ಯೂಸ್ಗಳನ್ನು, ಒಳ್ಳೆಯ ಮೌಲ್ಯಗಳನ್ನು ಕಳಿಸಿಕೊಡ್ಬೇಕಾದದ್ದು ಶಿಕ್ಷಕರ ಆದ್ಯ ಕರ್ತವ್ಯ. ಯಾವಾಗ ಶಿಕ್ಷಕರು ಮಕ್ಕಳನ್ನ ತಮ್ಮ ಮಕ್ಕಳ ಹಾಗೆ ಬೆಳೆಸ್ತಾರ, ಅವರಿಗೆ ಬೇಕಾದ ಒಳ್ಳೆಯ ವ್ಯಾಲ್ಯೂ, ಒಳ್ಳೆಯ ಮೌಲ್ಯಗಳನ್ನು ಅವರ ಅತ್ಯಂತ, ನಾವೀಗ ನೋಡಿದ್ರೆ ಇಲ್ಲಿ LKGಯಿಂದ ಹೈಸ್ಕೂಲ್ವರೆಗೆ ಸುಮಾರು 2,000 ಮಕ್ಕಳಿದ್ದಾರೆ ಅಂತೇಳಿ ಒಂದು ವಿಷಯ ತಿಳಿಯಿತು. ಈ 2,000 ಮಕ್ಕಳು ಈಗ ಮಾತ್ರ ಅಲ್ಲ, ಎಷ್ಟೇ ವರ್ಷದಿಂದ ಈ ಮಕ್ಕಳಿದ್ದಾರೆ. ಬಹುಶಃ ಲಕ್ಷಗಟ್ಟಲೆ ಮಕ್ಕಳು ಈ ಶಾಲೆಯಿಂದ ವಿದ್ಯಾಭ್ಯಾಸವನ್ನು ಪಡೆದ ಈಗ ಎಲ್ಲೆಲ್ಲೇ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಇರ್ಬೋದು. ನಮ್ಮ ಹತ್ರನೇ ಅವರ ಹತ್ರ ಡೇಟಾ ಇರಲಿಕ್ಕಿಲ್ಲ. ಸೊ ಇದೆಲ್ಲ ಡೇಟಾವನ್ನು ನಾವು ಒಟ್ಟು ಮಾಡಿದರೆ ಬಹುಶಃ ಈ ಶಾಲೆಯಲ್ಲಿ ಕಲಿತವರು ಎಂತೆಂತಾಗಿ ಏನೇನು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಈಗ ನಿವೃತ್ತರಾಗಿ ಎಲ್ಲೆಲ್ಲಿರ್ಬೋದು, ಅವರ ಮಕ್ಕಳು ಇರ್ಬೋದು. ಸೊ ಆ ಒಳ್ಳೆಯ ಗುಣಮಟ್ಟವನ್ನು ಕಲಿಸುವ ಶಾಲೆ ಅಂತೇಳಿ ವಿದ್ಯಾಧಿಕಾರಿಗಳೇ ಹೇಳಿದರು. ಇದಕ್ಕಿಂತ ಬೇರೆ ಅದಕ್ಕೆ ಪ್ರೂಫ್ ಬೇಡ. ಸೊ ಇದಕ್ಕೆಲ್ಲ ಇಲ್ಲಿಯ ಶಿಕ್ಷಕರನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ಹಾಗೂ ಬಹುಶಃ ಈ ವಿದ್ಯಾಸಂಸ್ಥೆಯಲ್ಲಿ ಇನ್ನೂ ಲಕ್ಷಗಟ್ಟಲೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕಲಿಸುವ ಅವಕಾಶ ಲಭಿಸಲಿ. ಬೀಯಿಂಗ್ ಕರೆಸ್ಪಾಂಡೆಂಟ್ ಆಫ್ ಬೆಸೆಂಟ್ ಇಂಗ್ಲಿಷ್ ಸ್ಕೂಲ್, ನನಗೆ ಗೊತ್ತಿದೆ ಮಕ್ಕಳು ಅಥವಾ ಮಕ್ಕಳ ಪೇರೆಂಟ್ಸ್ ಒಂದು ವಿದ್ಯಾಸಂಸ್ಥೆಯಿಂದ ಏನನ್ನ ಬಯಸ್ತಾರೆ. ಬಹುಶಃ ಈ ಒಂದು ಬಿಲ್ಡಿಂಗ್ ನಾವೀಗ ನೋಡ್ತಾ ಇದ್ರೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ಸ್ ಆಸ್ ಪರ್ ಇಸ್ ಹೆರಿಟೇಜ್. ನಾವೀಗ ಹೆರಿಟೇಜ್ ಅಂತ ಹೇಳಿದ್ರೆ, ಹಳೆಯ ಬಿಲ್ಡಿಂಗ್ ಅಂತ ಹೇಳಿದ್ರೆ ವೆಲ್ ಮೇಂಟೈನ್ಡ್ ಬಿಲ್ಡಿಂಗ್ ಇದು. ಆದರೆ ಸಾಕಾಗೋದಿಲ್ಲ. ಯಾವಾಗ ನಮಗೆ ಸ್ಟ್ರೆಂತ್ ಜಾಸ್ತಿ ಆಗ್ತದೆ, ಬಿಲ್ಡಿಂಗ್ ಸಾಕಾಗೋದಿಲ್ಲ. ಅದಕ್ಕೆ ಹೊಸತಾದ ನಾವು ಕೊಠಡಿಗಳ, ಬಹುಶಃ 15 ಕೊಠಡಿಗಳು, 4 ಕೋಟಿ ವೆಚ್ಚ ಒಂದು ಎಸ್ಟಿಮೇಷನ್ ಮಾಡಿದ್ದಾರೆ. ನಾವೆಲ್ಲ ಈ ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗೋಣ. ಶಿಕ್ಷಣ ಸಂಸ್ಥೆಗೆ ಯಾವ ನಮ್ಮಿಂದ ಕಿಂಚಿತ್ ಸಹಾಯ ನಾವು ಮಾಡಬೇಕು, ಯಾವ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು, ಇದು ಟ್ರಸ್ಟಿಗಳದಲ್ಲ, ಇದೆಲ್ಲ ನಮ್ಮದು. ಆ ನಿಟ್ಟಿನಲ್ಲಿ ನಾವು ಆಲೋಚಿಸುತ್ತಾ ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ನಾವೆಲ್ಲರೂ ನಮ್ಮಿಂದ ಆದಷ್ಟು ಕೈ ಜೋಡಿಸೋಣ. ನಿಮಗೆಲ್ಲರೂ ಎಲುಗು ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದ. ಕಾರ್ಯಕ್ರಮದ ನೆನಪೆಂದಿಗೂ ನಿಮ್ಮ ಮನದಲ್ಲಿ ಅಚ್ಚಳಿಯದೆ ಉಳಿಯಲಿ ಎನ್ನುತ್ತಾ ಶ್ರೀ ಎಂ ಸತೀಶ್ ಭಟ್ ಇವರಿಗೆ ಶ್ರೀ CA ಸುನಿಲ್ ಭಟ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಕಾರ್ಯಕ್ರಮದ ಮುಂದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿದಂತಹ ಹಿರಿಯರಾದಂತಹ ಸದಾ ದೇವಳದ ಶಾಲೆಯ ಮೇಲೆ ಪ್ರೀತಿ ಗೌರವವನ್ನು ಇಟ್ಟುಕೊಂಡಿರತಕ್ಕಂತಹ ರಿಟೈರ್ಡ್ GM ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ BR ಭಟ್ ಮಂಗಳೂರು ಇವರು ಈ ಸಂದರ್ಭದಲ್ಲಿ ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಅನಂತೇಶ್ವರ ದೇವಸ್ಥಾನದ ವತಿಯಿಂದ ನಡೆಸಿಕೊಳ್ಳುತ್ತಿರುವ ಈ 100 ವರ್ಷ ತುಂಬಿದ ಶಾಲೆ ಒಂದು ಸಂತೋಷದ ವಿಷಯ. 100 ವರ್ಷದ ನಂತರ ಇದಕ್ಕೊಂದು ಈಗ ಒಳ್ಳೆ ಟೈಮ್ ಬಂದಿದೆ. ಹೊಸ ಕಟ್ಟಡವನ್ನು ಮಾಡಲಿಕ್ಕೆ ಇವತ್ತೊಂದು ಪಣ ತೊಟ್ಟಿದ್ದಾರೆ. ದೇವರ ಆಶೀರ್ವಾದದಿಂದ ಹಾಗೂ 100 ವರ್ಷ ಈ ಶಾಲೆಯನ್ನು ನಡೆಸಿಕೊಂಡ ಮುಖ್ಯೋಪಾಧ್ಯಾಯಿನಿಯರು ಹಾಗೂ ಇತರ ಶಿಕ್ಷಕರು ಹಾಗೂ ಇತರರು ಅವರ ಅವರಿತ ಸೇವೆಯಿಂದ 100 ವರ್ಷ ಕಂಪ್ಲೀಟ್ ಆಗಿದೆ. ಈ 100 ವರ್ಷದ ನಂತರ ಹೊಸ ಕಟ್ಟಡವನ್ನು ಕಟ್ಟಲು ಇವತ್ತೊಂದು ಭೂಮಿ ಪೂಜೆ ನಡೆಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಶ್ರೀ ದೇವರ ಆಶೀರ್ವಾದದಿಂದ ಹಾಗೂ 100 ವರ್ಷವರೆಗೆ ಈ ಒಂದು ಶಾಲೆಯನ್ನು ಮುಂದುವರಿಸಲು ಪಣತೊಟ್ಟ ಎಲ್ಲರನ್ನೂ ಸ್ಮರಿಸಿ ದೇವರ ಒಂದು ಆಶೀರ್ವಾದವನ್ನು ತಗೊಂಡು ಈ ಒಂದು ಮಹಾನ್ ಕಾರ್ಯದಲ್ಲಿ ಎಲ್ಲ ಸೇರಿದವರಿಗೆ ಒಂದು ಪುಣ್ಯ ಬರ್ತದೆ ಅಂತ ಕಾಣ್ತದೆ. ಯಾಕೆಂದರೆ ಒಂದು ಶಾಲೆಯನ್ನು ಕಟ್ಟಿ ಅದಕ್ಕೆ ದೇವಸ್ಥಾನ ಕಟ್ಟಿದ್ದಕ್ಕಿಂತ ಜಾಸ್ತಿ ಪುಣ್ಯ ಬರ್ತದೆ. ಯಾಕೆಂದರೆ ಪ್ರತಿ ವರ್ಷ ಒಂದು 500,000 ಮಂದಿ ಇಲ್ಲಿ ಕಲಿತು ಒಂದು ಒಳ್ಳೆಯ ಸ್ಥಾನವನ್ನು ಪಡೆದು ಮತ್ತೆ ವಾಪಸ್ ಇಲ್ಲಿ ಬಂದು ಇದನ್ನು ನೋಡಿದರೆ ಅದರಷ್ಟು ಒಂದು ಸಂತೋಷ ಬೇರೆ ಯಾರಿಗೂ ಇರುವುದಿಲ್ಲ. ಇಂಥ ಶಾಲೆಗಳು ಈಗ ನೋಡಲಿಕ್ಕೂ ಸಿಗುವುದಿಲ್ಲ. ಇದು 100 ವರ್ಷ ಆದರೂ 100 ವರ್ಷ ಆಗಿದೆ ಅಂತ ಕಾಣೋದಿಲ್ಲ, ಅಷ್ಟು ಒಳ್ಳೇದು ಮಾಡಿ ಇವರು ಮೇಂಟೈನ್ ಮಾಡಿದ್ದಾರೆ. ಆದರೆ ಈಗ ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮಿಗೆ ಅನುಕೂಲವಾಗಿ ಬೇಕಾದ ರೀತಿಯಲ್ಲಿ ಉನ್ನತ ಶಿಕ್ಷಣವನ್ನು ಕೊಡಲು ಹಾಗೂ ಇತರ ಲಭ್ಯವಿರುವ ಫೆಸಿಲಿಟೀಸ್ಗಳನ್ನು ಈ ಶಾಲೆಯಲ್ಲಿ ಇಡಲು ಆಡಳಿತ ಮಂಡಳಿಯವರು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಇದರಿಂದ ತುಂಬ ಜನರಿಗೆ ಈ ಪರಿಸರದಲ್ಲಿರುವ ಎಲ್ಲ ಕುಟುಂಬದವರಿಗೆ ತುಂಬ ಅನುಕೂಲ ಆಗ್ತದೆ. ಹಾಗೂ ಈ ಒಂದು ಶಾಲೆ ಅಭಿವೃದ್ಧಿಯಾದ ನಂತರ ಇಲ್ಲಿಯ ಊರು ತುಂಬ ಅಭಿವೃದ್ಧಿ ಆಗ್ತದೆ. ಎಲ್ಲ ಫ್ಯಾಮಿಲೀಸು ಅವರಿಗೆಲ್ಲ ಅನುಕೂಲ ಆಗಿ ಈ ದೇವರ ಆಶೀರ್ವಾದದಿಂದ ಇದೊಂದು ಮಾಡೆಲ್ ಸ್ಕೂಲ್, ಹಳ್ಳಿಯಲ್ಲಿ ಒಂದು ಮಾಡೆಲ್ ಸ್ಕೂಲ್ ಅಂತ ಆಗಲಿ ಅಂತ ಆಶಿಸಿ ಆಡಳಿತ ಮಂಡಳಿಯವರಿಗೆ ಹಾಗೂ ಶಿಕ್ಷಕ ವರ್ಗದವರಿಗೆ ಹಾಗೂ ಈ ಶಾಲೆಯಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನ್ಸರ್ನ್ ಆಗಿರುವ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಶತಮಾನೋತ್ಸವದ ನೆನಪು ಸದಾ ನೆನಪಿನ ಬುಟ್ಟಿಯಲ್ಲಿ ಇರಲಿ ಎನ್ನುವ ನಿಟ್ಟಿನಲ್ಲಿ ನಿಮಗೊಂದು ಶಾಲಾ ಶತಮಾನೋತ್ಸವದ ಸಂದರ್ಭದಲ್ಲಿ ಸ್ಮರಣಿಕೆ ಸರ್, ಇದನ್ನು ಶ್ರೀ CA ಸುನೀಲ್ ಭಟ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ನಮ್ಮ ಉಪಜಿಲ್ಲಾ ಸಹಾಯಕ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜಗೋಪಾಲ್ ಇವರು ಕಾರ್ಯಕ್ರಮವನ್ನುದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಎಲ್ಲರಿಗೂ ನಮಸ್ಕಾರ. ಸಭಾಧ್ಯಕ್ಷರಾದ ಶ್ರೀ ಟಿ ಜಿ ಶೆಣಯ್ಯ ಅವರೇ, ಅದೇ ರೀತಿ ಇಲ್ಲಿ ಬಂದಿರುವಂತಹ ಈ ದೇವಸ್ಥಾನದ ಅರ್ಚಕರೇ, ಅದೇ ರೀತಿ ನಮ್ಮ ಡಿ ಒ ಆತ್ಮೀಯರಾದ ಶ್ರೀ ದಿನೇಶ್ ಮಾಷ್, ಅದೇ ರೀತಿ ವೇದಿಕೆಯಲ್ಲಿರುವ ಗಣ್ಯರೇ, ಈ ಶಾಲೆಯ ಮೇಲೆ ಅಭಿಮಾನವನ್ನಿಟ್ಟುಕೊಂಡು ಬಂದಂತಹ ಇಲ್ಲಿಯ ಪೂರ್ವ ವಿದ್ಯಾರ್ಥಿಗಳಾಗಿರ್ಬೋದು, ರಿಟೈರ್ಡ್ HMs ಆಗಿರ್ಬೋದು, ಅದೇ ರೀತಿ ರಕ್ಷಕರೇ, ಊರವರೇ, ಅದೇ ರೀತಿ ಈ ಶಾಲೆಯ ಅಧ್ಯಾಪಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಈಗಾಗಲೇ ನಮ್ಮ ಅತಿಥಿ ಒಬ್ಬರು ಹೇಳಿದ್ರು ಶಾಲೆಯ ವಿದ್ಯಾಭ್ಯಾಸ ಹೇಗಿರಬೇಕು. ಈ ಶತಮಾನದಲ್ಲಿ ನಮಗೆ ಗ್ಲೋಬಲ್ ವಿಷನ್ ಇಟ್ಟುಕೊಂಡು ಅವರೊಂದು ಕಿವಿ ಮಾತು ನಮ್ಮ ಅಧ್ಯಾಪಕರಿಗೆ ಹೇಳಿದ್ರು. ನಮ್ಮ ಕೇರಳ ಸರ್ಕಾರವು ಕೂಡ ಇದನ್ನೇ ಈ ಕಿವಿ ಮಾತನ್ನು ಇಟ್ಟುಕೊಂಡು ನಮಗೆ ಎಲ್ಲ ಕೇರಳದಲ್ಲಿ ಇಡೀ ಇರುವ ಶಾಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 1 ಕೋಟಿ 2 ಕೋಟಿ 3 ಕೋಟಿ ಈ ರೀತಿಯಲ್ಲಿ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಕಟ್ಟಡಗಳನ್ನು ಕಟ್ಟಿ ಈಗ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ದಿನೇಶ ಮಾಷ್ ಹೇಳಿದ ಹಾಗೆ ನಮಗೆ ಅಲ್ಲಿ ಶಾಲೆ ವಿಸಿಟ್ ಮಾಡಲಿಕ್ಕೆ ಹೋದಾಗ ಕಾಣುವಂಥದ್ದು 400 ಸ್ಕ್ವೇರ್ ಫೀಟ್ ಆಗಿರ್ಬೋದು, 900 ಸ್ಕ್ವೇರ್ ಫೀಟ್ ಆಗಿರ್ಬೋದು, ಒಳ್ಳೆ ಕ್ಲಾಸ್ ರೂಮ್ ಉಂಟು. ಆದರೆ ಮಕ್ಕಳಿರುವಂಥದ್ದು 15, 20, 18, ಅರ್ಧವೂ ಮಕ್ಕಳಿಲ್ಲ. ಆದರೆ ಈ ಶಾಲೆಯಲ್ಲಿ ನಮಗೆ ಗೊತ್ತುಂಟು, ನಾನು ಮೊನ್ನೆ ಕೂಡ ಬಂದಿದ್ದೆ ನಮ್ಮ ನಾಸಿನ ವಿಸಿಟಿಗಾಗಿ. ತೇಜಸ್ ಮಾಸ್ರು ನಮ್ಮ 3ನೇ ಕ್ಲಾಸಿಗೆ ಕರ್ಕೊಂಡು ಹೋಗಿದ್ರು ನನ್ನನ್ನು. ಆ 2 ಡಿವಿಷನ್ಗಳಲ್ಲಿ ಹೋದಾಗಲೂ ಕನ್ನಡ ಆಗಲಿ ಇಂಗ್ಲಿಷ್ ಮೀಡಿಯಂ ಆಗಲಿ ಕ್ಲಾಸ್ ಹೌಸ್ಫುಲ್ ಅಲ್ಲೋ, ಮಕ್ಕಳು ಫುಲ್ ಆಗಿದ್ದಾರೆ, ಕುಳಿತುಕೊಳ್ಳಿಕ್ಕೆ ಜಾಗ ಇಲ್ಲ. ಆಗ ನಮ್ಮ ಅಂತಾರಾಷ್ಟ್ರ ಮಟ್ಟದಲ್ಲಿ ಕಟ್ಟಡಗಳನ್ನು ಮಾತ್ರ ಕಟ್ಟಿ ಪ್ರಯೋಜನ ಇಲ್ಲ. ಅಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿರುವ ಎಜುಕೇಶನ್ ವಿದ್ಯಾಭ್ಯಾಸ ಸಿಕ್ಕಿದ್ರೆ ಆ ಶಾಲೆಗೆ ಓಡೋಡಿ ಬರ್ತಾರೆ ಎಂಬುದಕ್ಕೆ ಉತ್ತಮ ನಿದರ್ಶನ ಈ ಶಾಲೆ. ಅಷ್ಟು ಅಡ್ಮಿಷನ್ ಫುಲ್ ಆಗ್ತದೆ ಇಲ್ಲಿ. ಮತ್ತೆ ಇಲ್ಲಿಂದ ಅಡ್ಮಿಷನ್ ಇಲ್ಲ ಅಂತ ಹೇಳಿ ಈಗ ನಿನ್ನೆ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು ಹೇಳಿದ್ರು ಮಂಗಲ್ಪಾಡಿಗೆ ಕಳಿಸ್ತೇವೆ ಅಂತ ಹೇಳಿ. ಆಗ ಅಂತಹ ಮಂಗಲ್ಪಾಡಿ ಅಲ್ಲ, ಸಾರಿ, ಮಂಜೇಶ್ವರ ಶಾಲೆ. ಆಗ ಅಂತಹ ಒಂದು ಶಿಸ್ತಲ್ಲಿ ಬೆಳೆಸುವಂತಹ ಮಕ್ಕಳನ್ನು ಬೆಳೆಸುವಂತಹ ಮತ್ತೊಬ್ಬರು ಈಗ ಹೇಳಿದ್ರು ನಮ್ಮ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಬಸದಿಗಳಲ್ಲಿ ಅಟ್ಯಾಚ್ ಆಗಿರುವಂತಹ ಶಾಲೆಗಳಲ್ಲಿ ಅಲ್ಲಿ ಮಾರಲ್ ಎಜುಕೇಶನ್ ಕೂಡ ಸಿಗ್ತದೆ. ಉಳಿದ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಅದು ಸಿಗುವುದಿಲ್ಲ. ಆ 2 ವ್ಯತ್ಯಾಸ ಉಂಟು ಉಳಿದ ವಿದ್ಯಾಭ್ಯಾಸ ಸಂಸ್ಥೆ ಮತ್ತು ನಮ್ಮ ಈ ದೇವಸ್ಥಾನಗಳಿಗೆ ತಾಗಿರುವಂತಹ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ. ಹೇಗಿದ್ರು ಕೂಡ ನಮ್ಮ ಈಗ ಮಕ್ಕಳು ತುಂಬ ಕಿಕ್ಕಿರಿದಾಗಿ ಕುಳಿತ ನಮ್ಮ ಸಣ್ಣ ಶಾಲೆಗಳಲ್ಲಿ ಇನ್ನು ಸಮೀಪ ಭಾವಿಯಲ್ಲಿಯೇ ನಮ್ಮ ಶ್ರೀಮತ್ ಅನಂತೇಶ್ವರ ದೇವರ ಅನುಗ್ರಹದಿಂದ ಇದೇ 1 ವರ್ಷದೊಳಗೆ ನಮಗೆ ಆ ಕಟ್ಟಡ ಬಹಳ ಸುಸೂತ್ರವಾಗಿ, ಸುದೃಢವಾಗಿ, ಬಹಳ ಆಧುನಿಕ ವ್ಯವಸ್ಥೆಯಲ್ಲಿ ಎಲ್ಲ ಸೌಕರ್ಯಗಳಿರುವಂತಹ ಒಂದು ಕಟ್ಟಡ ಕಟ್ಟುವುದಂತ ಹೊರತು ನನಗೆ ಎಲ್ಲರೂ ಕೈ ಜೋಡಿಸಿ ಆ ಒಂದು ಕಟ್ಟಡ ಬೇಗ ಆಗಲಿ. ನಮ್ಮ ಅದರ 11:51 ಅದರ ಶಿಲಾನ್ಯಾಸ ನಮ್ಮದು. ಆಗ ಸಮಯ ಆಗ್ತಾ ಬಂತು, ಹೆಚ್ಚು ಮಾತನಾಡುವುದಿಲ್ಲ. ಹೇಗಿದ್ರು ನಮ್ಮ ಶಾಲೆ ಮೇಲಿನ ಅಭಿಮಾನದಿಂದ ಎಲ್ಲರೂ ಬಂದಿದ್ದೀರಿ. ಎಲ್ಲರೂ ಕೈ ಜೋಡಿಸಿ ನಮ್ಮ ಮಕ್ಕಳಿಗೆ ಬರುವ ವರ್ಷದಿಂದ ಹೈಟೆಕ್ ಕ್ಲಾಸ್ ರೂಮ್ಗಳು ಎಲ್ಲರಿಗೂ ಸಿಗುವಂತಾಗಲಿ ಅಂತ ಮಾತ್ರ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯನ್ನು ಅಲಂಕರಿಸಿರುವ ವೇದಮೂರ್ತಿ ಶ್ರೀ ಎಂ ಪುರುಷೋತ್ತಮ ಆಚಾರ್ಯರವರಿಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ಮರಣಿಕೆ ನೀಡುವ ಸಮಯ. ಇದನ್ನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಸಿ ಸುನೀಲ್ ಭಟ್ಟಿಯವರನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತಕ್ಕಂತಹ ಎಲ್ಲರೂ ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಎಂ ವಾಮನ ಶರ್ಮಯವರಿಗೂ ಕೂಡ ಶಾಲಾ ಶತಮಾನೋತ್ಸವದ ಸಂಘದ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ
ಸ್ಥಳೀಯ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ಸಮಾಜ ಸೇವೆಯ ಸಾಕಾರ ಮೂರ್ತಿಯಾಗಿ ಚುರುಕು ನಡೆಯ ನಿಸ್ಪೃಹ ಒಡನಾಟದ ವ್ಯಕ್ತಿತ್ವವನ್ನು ಹೊಂದಿರುವವರು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀವಿತಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ವಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಉದ್ಘಾಟಕರೇ, ಅರ್ಚಕರೇ, ಆಚಾರ್ಯರೇ, ಗುರು ವೃಂದದವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿಗಳೇ ಹಾಗೂ ಹಳೆ ವಿದ್ಯಾರ್ಥಿಯರೇ, ನಿಮಗೆಲ್ಲರಿಗೂ ಇವತ್ತಿನ ದಿನ ಶುಭಮಯವಾಗಿರಲಿ ನಾನು ಹಾರೈಸ್ತಾ ಇದ್ದೇನೆ. ಈಗಾಗಲೇ ಎಲ್ಲ ಹಿರಿಯರು ತುಂಬ ಸವಿಸ್ತಾರವಾಗಿ ಹೇಳಿದರು. ನನಗೆ ಹೇಳಲಿಕ್ಕೆ ಇರುವಂಥದ್ದು ಏನು ಅಂತ ಹೇಳಿದರೆ, ನಾನು ನನ್ನ ಗಡಿಯನ್ನು ದಾಟಿದೆ, ಇನ್ನು 100ರ ಗಡಿಯನ್ನು ದಾಟಲಿಕ್ಕೆ ಇನ್ನು 2-3 ವರ್ಷದಲ್ಲಿ ಹಲವಾರು ಬಹುಶಃ ನಿರ್ಮಾಣ ಆಗಿದ್ದಿರ್ಬೋದು ಅಂತ ನಂಗೆ ಅನಿಸ್ತದೆ. ಅದೊಂದು ಈಗಾಗಲೇ 2 ಶಾಲೆಗಳಿಗೆ ನಾನು ಬಿಲ್ಡಿಂಗ್ ಆಗಿದೆ, ಈಗಾಗಲೇ ಇಲ್ಲಿ ಶಿಕ್ಷಣ ಅಧಿಕಾರಿ ಇದ್ದಾರೆ, ಅವರು ಸಮೇತ ಶಿಲಾನ್ಯಾಸ ಮಾಡಿದ್ದಾರೆ, ಉದ್ಘಾಟನೆಯನ್ನು ಸಹ ಮಾಡಿದ್ದಾರೆ. ಇನ್ನು 2 ಶಾಲೆ ಸಮೇತ ಇದೇ ವರ್ಷದಲ್ಲಿ 2 ಶಾಲೆ 100 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಇದೆ. ಅದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ಆದರೆ ನಾನು ತುಲನೆ ಮಾಡಿ ಹೇಳಿದಾಗ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ಕೇವಲ ಅದು ನಿಜವಾಗಿಯೂ ಹೆಮ್ಮೆ ತರುವಂಥ ವಿಷಯ. ಕಲ್ಪನೆ ಅದು ನಮ್ಮನ್ನು ಕ್ಯಾರಿ ಮಾಡ್ಕೊಂಡು ಬರ್ತದೆ ಅಂತ ಹಿರಿಯ ಕೇಳಿ ಪಡೆದುಕೊಂಡು ಬಂದ ಮನಸ್ಸಿನಲ್ಲಿ ಖಂಡಿತವಾಗಿ ಇದ್ದೇ ಇರ್ತದೆ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ವಿದ್ಯೆಯನ್ನು ಪಡೆದಂಥ ಈ ಶಾಲೆಯಲ್ಲಿ ಪಡೆದಂಥ ಉಚಿತವಾಗಿ ವಿದ್ಯೆ ಪಡೆದಂಥ ವಿದ್ಯಾರ್ಥಿಗಳು ಖಂಡಿತವಾಗಿ ಈ ಶಾಲೆಗೆ, ಈ ಒಂದು ಆಡಳಿತ ಮಂಡಳಿಗೆ ಸಹಕಾರ ನೀಡಬೇಕು, ನೀಡಿದರೆ ಒಳ್ಳೆಯದು ಅಂತ ಹೇಳುವ ನಿಟ್ಟಿನಲ್ಲಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಶಿಲಾನ್ಯಾಸ ಮಾಡ್ತಾ ಇರುವಂಥ ಕಟ್ಟಡ ಆದಷ್ಟು ಬೇಗ ಸರ್ಕಾರದ ಶಾಲೆಗಳ ಹಾಗೆ ಅಲ್ಲದೆ, ಸರ್ಕಾರದ ಕಟ್ಟಡಗಳಿಗೆ ಅಲ್ಲದೆ 1 ವರ್ಷದ ಒಳಗೆ ಕಟ್ಟಡ ನಿರ್ಮಾಣ ಆಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂತಾಗಲಿ ನನ್ನ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಮನದಾಳದ ಮಾತುಗಳಿಗೆ ವಂದನೆಗಳು. ಸ್ಲೇಟು ಬಳಪ ಹಿಡಿದು ಬರೆದ ನೆನಪು ಸುಂದರ, ಪಾಟಿ ಚೀಲ ಹೊತ್ತು ನಡೆದ ಬಾಲ್ಯ ಸುಮಧುರ, ಸಾಧಕನಾದವನಿಗೆ ಇರಲೇಬೇಕು ಸಹನೆ ಎಂಬ ಮಹಾಗುಣ, ಅಂತಹವರ ಆಗಮನದಿಂದಾಯಿತು ಸಂಭ್ರಮದ ಕಳೆ ದ್ವಿಗುಣ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಎಸ್ಎಟಿ ಶಾಲೆಯ ಹಿರಿಯ ಹಳೆ ವಿದ್ಯಾರ್ಥಿಯಾದ ಶ್ರೀ ಟಿ.ಜಿ. ಶೆಣೈ, ರಿಟೈರ್ಡ್ ಡಿಜಿಎಂ, ಕೆನರಾ ಬ್ಯಾಂಕ್ ಇವರು ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾರಾರಿನುತ ಪಾದಾಬ್ಜೋ ಮಂಜುಳಾಲಯ ಗೋ ವಿಭು ಮಾಭೂ ಸಮಾಶ್ರಿತಾಂ ಗೋಸೌ ಭಾಸತೆ ನೃಹರಿಸ್ಸದಾ. ಶ್ರೀ ಹರಿ ಗುರುಭ್ಯೋ ನಮಃ. ದೇವರಿಗೂ ಗುರು ಪರಂಪರೆಗೂ ಸಾಷ್ಟಾಂಗ ವಂದನೆ ಮಾಡ್ತಾ ಇದ್ದೇನೆ. ವಿದ್ಯಾಸಂಸ್ಥೆ ವಿದ್ಯಾಮಾತೆ ಶಾರದೆ ಸರಸ್ವತಿ ಶಾರದೆಗೂ ವಂದಿಸ್ತಾ ಒಂದೆರಡು ಮಾತನ್ನು ನಾನು ಆಡಲಿ ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತ ಸರ್ವ ಗಣ್ಯರಿಗೂ ಹಾಗೂ ಈ ಐತಿಹಾಸಿಕ ಸಮಾರಂಭಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಶತಮಾನೋತ್ಸವದ ಸವಿ ನೆನಪಿಗಾಗಿ ಒಂದು ನೂತನವಾಗಿ ನಿರ್ಮಿಸಲಿರುವ ಸಮುಚ್ಚಯದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಾವಿಂದು ಇಲ್ಲಿ ಸೇರಿದ್ದೇವೆ. ಈ ಶಿಲಾನ್ಯಾಸ ಕಾರ್ಯಕ್ರಮ ಪರಿಪೂರ್ಣವಾಗಿ ಯೋಗ್ಯ ರೀತಿಯಲ್ಲಿ ನಡೆಯಲಿ ಎಂದು ಪ್ರಪ್ರಥಮವಾಗಿ ನಾನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರ ಸಹಕಾರದಿಂದ, ತನು ಮನ ಧನ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯೋಗ್ಯ ರೀತಿಯಲ್ಲಿ ನಡೆಯಲಿ. ದೇವರು ಎಲ್ಲರಿಗೂ ಸತ್ಪ್ರೇರಣೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿ ಇದೊಂದು ಅಪೂರ್ವ ಕಾರ್ಯಕ್ರಮವಾಗಲಿ, ಇದೊಂದು ಶ್ರೇಷ್ಠ ಕಾರ್ಯಕ್ರಮವಾಗಲಿ ಅಂಥೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷನಾಗಿ ನನ್ನನ್ನು ನೀವು ಬರಮಾಡಿಸಿಕೊಂಡಿದ್ದೀರಿ. ಒಂದು ಹಳೇ ವಿದ್ಯಾರ್ಥಿ ಎಂದು ನನ್ನನ್ನು ಕರೆದಿರಬಹುದು, ಅಥವಾ ಈ ಶಾಲೆಯಲ್ಲಿ ಸುಮಾರು 4 ದಶಕಗಳ
ನಿಸ್ವಾರ್ಥ ಸೇವೆ ಸಲ್ಲಿಸಿದಂತಹ ನನ್ನ ತಂದೆಯವರ ನೆನಪಿನಲ್ಲಿ ಕರೆದಿರಬಹುದು, ಊರವ ಅಂತ ಕರೆದಿರಬಹುದು. ಏನೇ ಇರಲಿ, ನೀವೊಂದು ಪ್ರೀತಿಯಿಂದ ಇಂಥ ಈ ಸಮಾರಂಭಕ್ಕೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನನ್ನನ್ನು ಗೌರವಿಸಿದ್ದೀರಿ. ಪ್ರಪ್ರಥಮವಾಗಿ ಗೌರವವನ್ನು ನಾನು ಶ್ರೀ ದೇವರ ಶರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಗುರುವಿನ ಮಗನಾಗಿ ನನ್ನನ್ನು ಕರೆದಿದ್ದೀರಿ. ಎಲ್ಲ ಗುರುವೃಂದಕ್ಕೆ ಇಲ್ಲಿ ಎಲ್ಲರಿಗೂ ಈ ಗೌರವವನ್ನು ನಾನು ಸಮರ್ಪಿಸ್ತೇನೆ. ಹಳೆಯ ವಿದ್ಯಾರ್ಥಿ ಅಂತ ಹೇಳಿದ್ರಿ, ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಇದನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ದೈವೇಚ್ಛೆಯಂತೆ ನೀವು ನಮಗೆಲ್ಲ ಗೊತ್ತಿದ್ದ ಹಾಗೆ 1925ರಲ್ಲಿ ದೇವಳದ ಆಡಳಿತ ಮಂಡಳಿ ಮೂಲಕ ಊರ 10 ಸಂಸ್ಥರ ಒಂದು ಸಹಕಾರದಿಂದ ಈ ಶಾಲೆ ಪ್ರಾರಂಭವಾಯಿತು. ಬಹಳ ಒಂದು ಆಕಾಂಕ್ಷೆಯಿಂದ ವಿದ್ಯೆಯನ್ನು ಕೊಡಬೇಕು, ವಿದ್ಯಾಸಂಸ್ಥೆಯ ಅಗತ್ಯವನ್ನು ಆ ಸಮಯದಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಹತ್ತಿರ ಯಾವುದೂ ಇರಲಿಲ್ಲ. ಮಂಗಳೂರು ಮತ್ತು ಕಾಸರಗೋಡು ಬಿಟ್ಟರೆ ಬೇರೆ ಎಲ್ಲಿಯೂ ಸಂಸ್ಥೆ ಇರಲಿಲ್ಲ. ಅದನ್ನು ಮನಗಟ್ಟಿ ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವರ ಇಚ್ಛೆಯಂತೆ ಈ ಶಾಲೆಯನ್ನು ಪ್ರಾರಂಭಿಸಿದರು. ನೀವು ನೋಡಿ, ಈಗಿನ ಕಟ್ಟಡ ಮೊದಲು ಮಾತಾಡಿದವರು ಅದರ ವಿಷಯ ಹೇಳಿದರು. ಇದರ ಮರುಮಟ್ಟುಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ, ನಿಜವಾಗಿ ಈ ಶಾಲೆಯನ್ನು ಕಟ್ಟುವಲ್ಲಿ ಅವರದ್ದೊಂದು ಕಮಿಟ್ಮೆಂಟ್ ಎಷ್ಟಿತ್ತು ಎಂಬುದನ್ನು ನಾವು ಅದನ್ನು ಗಮನಿಸಬೇಕಾಗಿದೆ. ಯಾವುದೇ ಒಂದು ಫೀಸ್ ಇಲ್ಲದೆ ಧರ್ಮಾರ್ಥ ಶಿಕ್ಷಣ ಕೊಟ್ಟ ಈ ಶಾಲೆ ನಾವು ಸದಾ ಸ್ಮರಿಸಬೇಕಾದಂತಹ ವಿಷಯ. ಈಗಲೂ ಕೂಡ ಕೆಲ ಖರ್ಚುಗಳು ಧರ್ಮಾಗ್ರಹ ನಡೀತಾ ಇದೆ. ಆದರೆ ಮೊದಲು ಗೌರ್ಮೆಂಟ್ ಅಪ್ರೂವಲ್ ಬರುವವರೆಗೆ ಎಲ್ಲ ಖರ್ಚನ್ನು ನಡೆಸಿಕೊಂಡು ಬಂದಂತಹ ಶಾಲೆ ಈ ನಮ್ಮ ಶ್ರೀಮದನಂತೇಶ್ವರ ಟೆಂಪಲ್ ಶಾಲೆ. ಶಾಲೆ ಬೆಳೆದಂತೆ ಅದರ ಅವಶ್ಯಕತೆಗಳು ಬೆಳೀತವೆ. ದೊಡ್ಡ ದೊಡ್ಡ ಕಟ್ಟಡ ಬೇಕಾಗ್ತದೆ, ಲ್ಯಾಬೊರೇಟರಿ ಬೇಕಾಗ್ತದೆ, ಬೇರೆ ವ್ಯವಸ್ಥೆಗಳು ಬೇಕಾಗ್ತವೆ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಸ್ತೃತ ಕಟ್ಟಡಗಳನ್ನು ಕಟ್ಟುತ್ತಾ ಬಂದಿದ್ದೇವೆ. ಈಗ ಇದೊಂದು ಹೊಸ ಒಂದು ಕಟ್ಟಡದ ನಿರ್ಮಾಣ ನಿಜವಾಗಿಯೂ ಒಂದು ಅತಿ ಅವಶ್ಯಕತೆಯ ಒಂದು ವಿಷಯ. ಇದರ ಎದುರಿರುವ ಒಂದು ಬಿಲ್ಡಿಂಗ್ ಪರಮ ಪೂಜ್ಯ ಶ್ರೀಮತ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಅದರ ಶಿಲಾನ್ಯಾಸವೂ ಆಯಿತು, ಅದರ ಉದ್ಘಾಟನೆಯೂ ಅವರಿಂದಲೇ ಆಯಿತು. ಇಲ್ಲಿ ಅನಂತ ವಿದ್ಯಾದ ಉದ್ಘಾಟನೆಯೂ ಕೂಡ ಪರಮಪೂಜ್ಯ ಸುಧೀಂದ್ರ ತೀರ್ಥ ಸ್ವಾಮಿಯವರ ದಿವ್ಯ ಹಸ್ತದಿಂದಲೇ ಆಯಿತು. ಆ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತಾಡಿದ ಒಂದು ವಿಷಯ ನಾನು ಪ್ರತಿ ಸತಿ ಎಲ್ಲ ಕಡೆ ಎಲ್ಲಿ ಸಂದರ್ಭ ಉಂಟಲ್ಲಿ ಹೇಳ್ತಾ ಇದ್ದೇನೆ. ಈ ಶಾಲೆ ಬಾಕಿಯ ಶಾಲೆಯಾಗೆ ಅಲ್ಲ. ಈ ಶಾಲೆ ದೇವಳದ ಮ್ಯಾನೇಜ್ಮೆಂಟಿಂದ ನಡೆಸಲ್ಪಡುವಂತಹ ಶಾಲೆ, ದೈವೇಚ್ಛೆಯಿಂದ ಆರಂಭವಾದಂಥ ಶಾಲೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ದೇವರ ಅನುಗ್ರಹ ಸದಾ ಇದ್ದೇ ಎಂಬುದನ್ನು ಅವರು ಹೇಳಿದರು. ಇದೊಂದು ಈ ಶಾಲೆಯ ಒಂದು ವಿಶೇಷತೆ. ಹೆಚ್ಚು ಕಡೆಯಲ್ಲಿ ಇದಿರಲಿಕ್ಕಿಲ್ಲ. ದೇವಳ ಆಡಳಿತದಿಂದ ಸ್ಥಾಪಿತವಾದಂಥ ಬರೀ ಕೆಲವು ಶಾಲೆಗಳು ಕೇರಳದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಪುರಕ್ಕಾಡಲ್ಲಿ ಒಂದಿದೆ, ಕೊಚ್ಚಿನಲ್ಲಿ ಒಂದಿದೆ, ಆಲೆಪ್ಪೆ ತುರುವೂರಲ್ಲಿದೆ. ಹಾಗೆ ಬರೀ ಜಾಸ್ತಿ ಶಾಲೆಗಳು ಇಲ್ಲ. ಹಾಗೆ ಈ ಶಾಲೆಯ ಮಹತ್ವವನ್ನು ಅವರು ಹೇಳಿದ್ದು ನಾನು ಪ್ರತಿ ಸತಿ ಸ್ಮರಿಸ್ತಾ ಇದ್ದೇನೆ, ಅವರಿಗೆ ವಂದಿಸ್ತಾ ಇದ್ದೇನೆ. ನನಗೂ ಒಂದು ಗೌರವ. ನಾನು ಇಲ್ಲಿ 1ನೇ ಕ್ಲಾಸಿಂದ ಇಲ್ಲೇ ಕಲಿತಂಥ ಶಾಲೆ. ನಾನು ಮಾತ್ರ ಅಲ್ಲ, ನಮ್ಮ 8 ಜನ ಮಕ್ಕಳು ಕೂಡ, ತಂದೆಯವರ ಮಕ್ಕಳು ಕೂಡ ಇಲ್ಲೇ ಕಲಿಸಿದ ಶಾಲೆ, ನಮ್ಮ ತಂದೆಯವರು ಕಲಿಸಿದಂಥ ಶಾಲೆ. ನೋಡಿ, ಬಹುಮುಖ ಪ್ರತಿಭೆ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಿದ್ದಾರೆ. ಅದರ ವಿಷಯ ಮೊದಲು ತುಂಬ ಹೇಳಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಅಧ್ಯಾಪಕ ವೃಂದದವರ ಒಂದು ಕಮಿಟ್ಮೆಂಟ್, ಅವರದ್ದೊಂದು ಸೇವಾ ಮನೋಭಾವ ಅಂತ ನಾವು ಹೇಳಬೇಕಾಗಿದೆ. ಇಲ್ಲಿಯ ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲ್ಲಿ, ದೊಡ್ಡ ದೊಡ್ಡ ಲೆವೆಲಲ್ಲಿ, ಬೇರೆ ಬೇರೆ ವಿದೇಶಗಳಲ್ಲಿ ಹೆಸರು ಮಾಡಿದವರು ತುಂಬ ಜನ ಇದ್ದಾರೆ. ಅಂಥ ಒಂದು ವಿದ್ಯಾರ್ಥಿಗಳು ಈ ಶಾಲೆಯಿಂದ ಬಂದವರಿದ್ದಾರೆ. ಇಂಥ ಒಂದು ಪ್ರತಿಷ್ಠಿತ ಶಾಲೆ, ಅಲ್ಲಿ ಕಲಿಸಿದ ಎಲ್ಲ ಅಧ್ಯಾಪಕ ವೃಂದದವರಿಗೂ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ಒಂದು ಸಣ್ಣ ಒಂದು ನಿದರ್ಶನ. ಮೊನ್ನೆ ಕಾರ್ತಿಕ ಹುಣ್ಣಿಮೆ ದಿವಸ ಇಲ್ಲಿ ದೇವರು ಬರುವ ಕ್ರಮ, ಇಲ್ಲಿ ಪೂಜೆ ಆಯಿತು.
ಪೂಜೆ ಆದ ನಂತರ ಈ ಸ್ಟಾಫ್ ಎಲ್ಲರೂ ಸೇರಿ 100 ವರ್ಷದ ಒಂದು ಸವಿ ನೆನಪಿಗಾಗಿ ಈ ಒಂದು ಶಾಲೆ ದೇವರಿಗೆ ಒಂದು ಕಾಣಿಕೆಯನ್ನು ಸಮರ್ಪಿಸಿದ್ದು ಒಂದು ನಿಜವಾಗಿ ಒಂದು ಇಲ್ಲಿಯ ವೃಂದ ಸ್ಟಾಫಿನ ಒಂದು ಕಮಿಟ್ಮೆಂಟ್, ಒಂದು ನಮ್ಮ ಶಾಲೆಯ ಮೇಲೆ ಪ್ರೀತಿ, ಅದಕ್ಕೊಂದು ನಿದರ್ಶನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. 100 ವರ್ಷದ ಶಾಲೆ, ದೇವರು ಇಲ್ಲಿ ಬರ್ತಾ ಇದ್ದಾರೆ, ದೇವರಿಗೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ಸಮರ್ಪಿಸಬೇಕೆಂದು ಅವರಿಗೆ ಕಂಡದ್ದು, ಅವರು ಕೊಟ್ಟದ್ದು ನಿಜವಾಗಿ ಒಂದು ಶ್ಲಾಘನೀಯವಾದಂತಹ ಕಾರ್ಯ. ಈ ಶತಮಾನ ಸಮಿತಿಯ ಅಧ್ಯಕ್ಷರಾಗಿ ಸುನಿಲ್ ಭಟ್ರ ನೇತೃತ್ವದಲ್ಲಿ ಈ ಕಮಿಟಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸುನಿಲ್ ಭಟ್ರು ಮೂರ್ತಿ ಚಿಕ್ಕದಾದರೂ ಅವರ ಕೀರ್ತಿ ಬಹಳಷ್ಟು ಉಂಟು. ಅವರು ಚಾರ್ಟರ್ಡ್ ಅಕೌಂಟೆಂಟ್, ಬರೀ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲ, ಈ ಶಾಲೆಯ ಕರೆಸ್ಪಾಂಡೆಂಟ್ ಆಗಿ ಶಾಲಾ ಮ್ಯಾನೇಜ್ಮೆಂಟಿನ ವಿಷಯವೂ ಚೆನ್ನಾಗಿ ಗೊತ್ತು, ದೇವಸ್ಥಾನದ ಟ್ರಸ್ಟಿಯಾಗಿ ದೇವಸ್ಥಾನದ ವಿಷಯವೂ ಸಾಕಷ್ಟು ಗೊತ್ತು, ದೇವಸ್ಥಾನದ ವಿಷಯ ಎಲ್ಲ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಅದರ ವಿಷಯ ಕುಲಂಕುಷ ಅನುಭವ ಉಂಟು. ಸಂಸ್ಕೃತ ಪಂಡಿತರು ಸಂಸ್ಕೃತ ಪಾಠ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ವಿಷಯದಲ್ಲಿ ಜ್ಞಾನವಂತರಾದ ಅವರ ಕಮಿಟಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಏನೋ ಸುಮುಹೂರ್ತ ಎಂಬ ಒಳ್ಳೆಯ ಒಂದು ಸಂಕೇತವೆಂಬ ಹಾಗೆ ಶ್ರೀ ಗಣಪತಿ ಪೈ ಮ್ಯಾನೇಜಿಂಗ್ ಟ್ರಸ್ಟಿ ಇವರ ನೇತೃತ್ವದಲ್ಲಿ ಈ ಹೊಸ ಕಮಿಟಿಯ ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಈ ಒಂದು ಕೂಡ ಸಮಾರಂಭ ನಡೀತಿರೋದು ಒಂದು ವಿಶೇಷತೆ. ನಾನು ಯಾವಾಗಲೂ ಗಣಪತಿಯವರಿಗೆ ಹೇಳುವುದುಂಟು, ನಿಮ್ಮ ಗೋತ್ರ ಭಾರದ್ವಾಜ ಗೋತ್ರ, ಮಂಜೇಶ್ವರಕ್ಕೆ ಭಾರದ್ವಾಜ ಗೋತ್ರ ಶ್ರೇಷ್ಠದು. ಇಲ್ಲಿ ಪೂಜೆಯವರೆಲ್ಲ ಭಾರದ್ವಾಜ ಗೋತ್ರದವರು. ಏನೇ ಇರಲಿ, ಅವರು ಈಗ ಕಮಿಟಿಲಿ ಅಂದರೆ ಎಲ್ಲ ಟ್ರಸ್ಟಿಗಳಿಗೂ ಅವರಿಗೂ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕರೆಸ್ಪಾಂಡೆಂಟ್ ಆಗಿ ನಿತಿನ್ ಚಂದ್ರ ಪೈ ಅವರು ಕೂತ್ಕೊಂಡದ್ದು ನಾನು ನೋಡಿಲ್ಲ, ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ಇದ್ದೇ ಇರ್ತಾರೆ. ಶಾಲಾ ಪ್ರಬಂಧಕರಾಗಿ ಪ್ರಶಾಂತ್ ಹೆಗಡೆಯವರು ಕೂಡ ಎಲ್ಲ ಟ್ರಸ್ಟೀಸ್ಗಳು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇರೋದು ನಮ್ಮ ಒಂದು ಸುಯೋಗ ಅಂತ ನಾನು ಹೇಳ್ತಾ ಇದ್ದೇನೆ. ಮುಳಿಯ ಶಂಕರ್ ಭಟ್ರ ಶ್ರೀಮಾನ್ ನೇತೃತ್ವದಲ್ಲಿ ಒಂದು ಸ್ಮರಣ ಸಂಚಿಕೆ ಬರಲಿದೆ ಎಂಬ ವಿಷಯವನ್ನು ನಾನು ತಿಳಿದೆ. ಆ ಸ್ಮರಣ ಸಂಚಿಕೆ ಒಂದು ಚಾರಿತ್ರಿಕ ಮಹತ್ವವುಳ್ಳಂಥ ದಾಖಲೆಯಾಗಲಿ, ಸ್ಮರಣ ಸಂಚಿಕೆ ಅಧಿಕೃತ ಮಾಹಿತಿಗಳ ಸಂಗ್ರಹವಾಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಈಗ ಮುಹೂರ್ತದ ಸಮಯ ಬರುವುದರಿಂದ ಕೊನೆಯದಾಗಿ ಈಗ ನಮ್ಮ ನಂದಗೋಪಾಲ್ ಶೆಣೆಯವರು ಹೇಳಿದರು, ನಮ್ಮ ಶಾಲಾ ಇವರು ಅಧಿಕಾರಿ ವರ್ಗದವರು ಹೇಳಿದರು, ಮೌಲ್ಯಯುತ ಶಿಕ್ಷಣ ಈಗ ಅಗತ್ಯ ಅಂಥೇಳಿ. ನೋಡಿ, ನಿಮಗೆ ಗೊತ್ತಿರುವ ಹಾಗೆ ಲಾರ್ಡ್ ಮೆಕಾಲಿಯವರು 1835 ಹೇಳಿದಂತಹ ಮಾತು, ಈ ಭಾರತದಲ್ಲಿ ನಾನು ಒಬ್ಬನೇ ಒಬ್ಬ ಕಳ್ಳನನ್ನು ನೋಡಿಲ್ಲ, ಒಬ್ಬನೇ ಒಬ್ಬ ಭಿಕ್ಷುಕನನ್ನು ನೋಡಿಲ್ಲ ಅಂತ ಸಮೃದ್ಧ ರಾಷ್ಟ್ರ ಭಾರತ. ಇಲ್ಲಿಯ ಒಂದು ವ್ಯಾಲ್ಯೂ ಸಿಸ್ಟಮ್ ಎಷ್ಟೊಂದು ಪ್ರಖ್ಯಾತವಾಗಿದೆ ಅಂತ ಹೇಳಿದರೆ, ಒಬ್ಬನೇ ಒಬ್ಬ ಕಳ್ಳನನ್ನು ನೋಡಲಿಲ್ಲ, ಒಬ್ಬನೇ ಒಬ್ಬ ಭಿಕ್ಷುಕನನ್ನು ನೋಡಿಲ್ಲ. ಈ ಭಾರತವನ್ನು ಬ್ರಿಟಿಷರು ವಶಿಸಬೇಕಾದರೆ ಪ್ರಪ್ರಥಮವಾಗಿ ಇಲ್ಲಿಯ ಶಿಕ್ಷಣ ಸಂಸ್ಥೆಯನ್ನೆಲ್ಲ ಬದಲಾಯಿಸಿ ಅವರು ಇಂಗ್ಲೀಷನ್ನು ಮೆಚ್ಚುವಾಗೆ ಮಾಡಬೇಕು. ನಾವು ಕೀಳು, ಇಂಗ್ಲೀಷರು ಮೇಲು ಎಂಬ ಭಾವನೆಯನ್ನು ಅವರಿಗೆ ತರುವಾಗೆ ಮಾಡಬೇಕು. ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ವಿಧಾನವನ್ನೇ ಬದಲಾಯಿಸಬೇಕಂತ ಹೇಳಿ ಹಾಗೆ ಮಾಡಿ 100 ವರ್ಷ ನಮ್ಮನ್ನು ಆಳಿದರು. ಈಗಲೂ ಕೂಡ ಆ ಮೆಂಟ್ಯಾಲಿಟಿ ಹೋಗ್ತಾ ಇದೆ, ಆದರೂ ಅದು ಹೋಗಬೇಕು. ಆದ್ದರಿಂದ ನಮ್ಮ ನಂದಗೋಪಾಲ್ ಶೆಣೆಯವರು ಹೇಳಿದಂಥ ಮಾತು ನಾವು ಯಾವಾಗಲೂ ನೆನಪಿಡಬೇಕಾದಂಥ ವಿಷಯ. ಯಾಕಂತ ಹೇಳಿದರೆ ನಾವು ನಮ್ಮ ಮೌಲ್ಯಗಳ ವಿಷಯ, ನಮ್ಮ ಸಂಸ್ಕೃತಿಯ ವಿಷಯ, ನಮ್ಮ ಸಂಸ್ಕಾರಗಳ ವಿಷಯ ಬಹಳಷ್ಟು ಆದ್ಯತೆಯನ್ನು ಕೊಡುವ ಅವಶ್ಯಕತೆ ಅತೀ ಇದೆ. ಈಗ ಅದರ ಕಡೆಗೆ ನಾವು ಮುನ್ನಡೆಯುವ ಶುಭ ಸಂಕೇತಗಳು ನಮಗೆ ಕಾಣ್ತಾ ಇದ್ದೇವೆ. ಆ ಮಟ್ಟಿಗೆ ನಾನಿದು ಯಾಕೆ ಹೇಳಿದೆ ಅಂತ ಹೇಳಿದರೆ ಈ ನಮ್ಮ ಶಾಲೆ ಆ ಕಡೆಗೆ ಬಹಳಷ್ಟು ಮಹತ್ವ ಕೊಡ್ತಾ ಇದೆ, ಬಹಳಷ್ಟು ಗೌರವ ಕೊಡ್ತಾ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಶತಮಾನೋತ್ಸವ ಫಲಪ್ರದವಾಗಲಿ, ದೇವರು ಎಲ್ಲರಿಗೂ ಸತ್ಪ್ರೇರಣೆ ಕೊಟ್ಟು ಈ ಮಹಾನ್ ಚಾರಿತ್ರಿಕ ಸಮಾರಂಭ ಸಕ್ರಿಯವಾಗಿ ಭಾಗವಹಿಸಿ ಇದೊಂದು ಶ್ರೇಷ್ಠ ಕಾರ್ಯಕ್ರಮವಾಗಲಿ,
ಒಂದು ಆದರ್ಶ ವಿದ್ಯಾಸಂಸ್ಥೆಯಾಗಲಿ ಮೆರೆಯಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ತನು ಮನ ಧನದೊಂದಿಗೆ ಈ ಶಾಲೆಯ ಮೇಲೆ ಪ್ರೀತಿಯನ್ನಿಟ್ಟುಕೊಂಡಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀ ಟಿ.ಜಿ. ಶೆಣೈ ಮಂಜೇಶ್ವರ ಹಿರಿಯ ಹಳೆ ವಿದ್ಯಾರ್ಥಿ, ಅದೇ ರೀತಿ ರಿಟೈರ್ಡ್ ಡಿ.ಜಿ.ಎಂ ಕೆನರಾ ಬ್ಯಾಂಕ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆಯನ್ನು ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಗಳನ್ನು ಸಲ್ಲಿಸಬೇಕಾಗಿ ಎಸ್ಸಿಟಿ ವಿದ್ಯಾಸಂಸ್ಥೆಯ ಪ್ರಬಂಧಕರಂತಹ ಶ್ರೀ ಎಂ ಪ್ರಶಾಂತ್ ಹೆಗ್ಡೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ದೇವರಾದ ಭದ್ರನರಸಿಂಹ ಶ್ರೀ ಅನಂತೇಶ್ವರ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಬಂಧು ಭಗಿನಿಯರೇ ಹಾಗೂ ವಿದ್ಯಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಈ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಹಿರಿಯ ಹಳೆಯ ವಿದ್ಯಾರ್ಥಿಯಾದ ಶ್ರೀ ಟಿ.ಜಿ. ಶೆಣೈ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟ ವೇದಮೂರ್ತಿ ಶ್ರೀ ಎಂ ಪುರುಷೋತ್ತಮಾಚಾರ್ಯ ಇವರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶತಮಾನೋತ್ಸವ ಮಂಡಳಿಯ ಪರವಾಗಿ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಟ್ಟ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಟಿ. ಗಣಪತಿ ಪೈ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ದೇವಸ್ಥಾನದ ಶತಮಾನೋತ್ಸವದ ಮಂಡಳಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಸಭೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂತಹ ನಮ್ಮ ಎಲ್ಲ ವಿದ್ಯಾಭಿಮಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಎಲ್ಲರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಸಭೆಯಲ್ಲಿ ನೆರೆದಿರುವ ಶಿಕ್ಷಕ ಮಂಡಳಿಯ ಅಧ್ಯಕ್ಷರು, ಸಮಿತಿಯ ರಕ್ಷಕ ಶಿಕ್ಷಕ ಮಂಡಳಿಯ ಪದಾಧಿಕಾರಿಗಳಿಗೂ ಹಾಗೂ ಈ ಸಭೆಯಲ್ಲಿ ನೆರೆದಿರುವ ಎಲ್ಲ ಪೋಷಕರು, ವಿದ್ಯಾಭಿಮಾನಿಗಳು ಹಾಗೂ ಎಲ್ಲ ಅತಿಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ವಂದನಾರ್ಪಣೆಗೈದ ನಿಮಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಕನಸೊಂದು ಕಂಡದ್ದು ನನಸಾಗಬೇಕಾದರೆ ತಾಳ್ಮೆ, ಸಂಯಮ, ದೃಢಚಿತ್ತ, ಕಠಿಣ ಪ್ರಯತ್ನ, ಬೆಂಬಲ, ಪ್ರೋತ್ಸಾಹ ಎಲ್ಲವೂ ಅಗತ್ಯ ಎಂದು ಹೇಳುತ್ತಾ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮಕ್ಕೆ ವಿರಾಮವಿಡುತ್ತಿದ್ದೇವೆ. ವೇದಮೂರ್ತಿ ಶ್ರೀ ಎಂ ರಾಮದಾಸ ಭಟ್ ಇವರ ಪೌರೋಹಿತ್ಯದಲ್ಲಿ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಟಿ. ಗಣಪತಿ ಪೈ ಇವರ ಅಮೃತ ಹಸ್ತಗಳಿಂದ ಹೊಸದಾಗಿ ನಿರ್ಮಿಸಲಾಗುವ 15 ತರಗತಿ ಕೊಠಡಿಗಳ ಸಮುಚ್ಚಯದ ಶಿಲಾನ್ಯಾಸ ಕಾರ್ಯಕ್ರಮವು ಇನ್ನು ಮುಂದಕ್ಕೆ ನೆರವೇರಲಿರುವುದು. ನಾವೆಲ್ಲರೂ ಅಲ್ಲಿಗೆ ತೆರಳಿ ಈ ಪುಣ್ಯ ಕಾರ್ಯಕ್ಕೆ ಸಾಕ್ಷಿಯಾಗೋಣ. ಎಲ್ಲರಿಗೂ ವಂದನೆಗಳು. ಈ ಒಂದು ಸುಂದರ ವೇದಿಕೆಯ ನಿರ್ಮಾಣ ಮಾಡಿಕೊಟ್ಟಂತಹ ಲಕ್ಷ್ಮಣ್ ಭಕ್ತ ಫ್ರೆಂಡ್ಸ್ ಅರೇಂಜರ್ಸ್ ಇವರಿಗೂ ಕೂಡ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಚಾನೆಲ್ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಿರತಕ್ಕಂತಹ ಮಾಧ್ಯಮ ವೃಂದದವರಿಗೂ ಕೂಡ ಪ್ರೀತಿಪೂರ್ವಕವಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಫೋಟೋಗ್ರಾಫರ್ ಆಗಿ ನಮ್ಮೊಂದಿಗೆ ಸಹಕರಿಸತಕ್ಕಂತಹ ಎಲ್ಲ ಫೋಟೋಗ್ರಾಫರ್ಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸೌಂಡ್ ಸಿಸ್ಟಮ್ನಲ್ಲಿ ನಾಯಕ್ ಸೌಂಡ್ಸ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.
घोडू तद्य आमका पूरा ज्ञान विचार स्वस्ति प्रजाभ्यः परिपालयन्तां न्यायेन मार्गेण गोब्राह्मणेभ्यः हाँ वही काट लिया नारायण देवादिमे तन्नो प्रचोदयात् भुजङ्गेशाग्निको राजाय धीमे तन्नो नाग प्रचोदयात् भुजङ्गेशाग्निको राजाय धीमे तन्नो नाग प्रचोदयात् ಬರ್ತದೆ ಸೀರೆ ಮಲ್ಲ इष्ट देवाग कुल देवाग ग्राम देवाग मुदन देवाग आटरपेटे समस्त देवालयाचे तळकंडले गुणांक कसालसहित पूरा साधನ 5 ದಿವಸ ಆರಂಭಿ ಕೋರ್ಕದಲ್ಲೇ ಏಕ ಜೀವಿತಾಂತ ಏಕ ಮಾನವ ಜನ್ಮ ದೊಡ್ಡದು ಮನುಷ್ಯ ಜನ್ಮ ಘೋಡು तद्य आमका पूरा ज्ञान विचार इत्यादि कस आज आम्ही कसले एक दोळ्यात चांग केलेलं मात्र वरचे 5 दिवस आरसना एक निर्माण करते जाऊन शतमानोत्सव तशी एक जबाबदारी घेऊचे सर जबाबदारी म्हणजे होडी त्यांनी घराची कोण हे जबाबदारी घेऊच म्हणताना होड एक जबाबदारी आम्ही देवाला प्रार्थना करू कसले आम्ही लेखकेल्यापाशी चंद रीती देव का अंदवागे सुंदरवागे कशी देव कधी आणि हंगे विद्याभ्यास देऊ का चांग जनाक चिमकला ते पूर्ण परिपूर्णताचे प्रार्थना चांग कल्पोक्तला प्राप्त जाऊ का 5 दिवस आरे सर्व भजकवृंद देवच्या जाणीतेला थई देऊ आज या पळीताचे म्हणताना तक जाव कदलेले तनु मन मन